ಶ್ರೀ ಶ್ರೀ ಯೋಗಾನಂದ ಸರಸ್ವತಿ ಸ್ವಾಮಿಗಳು ನಿತ್ಯಾನಂದ ವರ್ಷ ಮಂಡಲೀಯ ಸಭಾ ಕಾರ್ಯಕ್ರಮ ಸರಿಯಾಗಿ 7 ಮುಕ್ಕಾಲು ಸಮಯಕ್ಕೆ ಪ್ರತಿ 6ನೇ ಧಾರ್ಮಿಕ ಚಿಂತನ ಕಾರ್ಯಕ್ರಮ ಸಮಯಕ್ಕೆ ಪ್ರಾರಂಭಗಳು ಸರಿಯಾಗಿ 9 ಗಂಟೆಗೆ ಮುಗಿಯುತ್ತದೆ. ಈಗಾಗಲೇ ಎಲ್ಲ ವಿದ್ಯಾರ್ಥಿಗಳು ನಮ್ಮಲ್ಲಿ ಸೇರಿಕೊಂಡಿದ್ದಾರೆ. ಇದೀಗ ಗೌರವ ಉಪಸ್ಥಿತಿಯಲ್ಲಿ ಮತ್ತೆಲ್ಲ ಅಭ್ಯಾಸಗಳನ್ನು ಚಂದ್ರವಾದದೊಂದಿಗೆ ವೇದಿಕೆಗೆ ಬರಮಾಡಿಕೊಳ್ಳೋಣ. ಈಗಾಗಲೇ ಪೂಜನೀಯ ಸ್ವಾಮಿಗಳು ಸಭಾ ಕಾರ್ಯಕ್ರಮದಲ್ಲಿ ಆಶೀರ್ವಚನವನ್ನು ಮಾಡಲಿಕ್ಕೆ ಬಂದಿದ್ದಾರೆ ನಮ್ಮ ಪರಮ ಪೂಜ್ಯ ಶ್ರೀ ಶ್ರೀ ಯೋಗಾನಂದ ಸರಸ್ವತಿ ಸ್ವಾಮೀಜಿ, ನಿತ್ಯಾನಂದ ಯೋಗ ಸದಸ್ಯರು, ಶ್ರೀ ರವಿ ದಡಸ್ ಕೊನಜ ಗ್ರಾಮ ಪಂಚಾಯತ್ ಸದಸ್ಯರು, ಸುನೀತಾ पार्वती तनया हर्षदिलालिसु नಮ್ಮಯ ಮುರೆಯ ನಿರುತ್ತದೆ ಕಾಯು ಪಾರ್ವತಿ ತನಯ. ಸೇರಿಕೊಂಡಿದ್ದೇವೆ. ತಮಗೆಲ್ಲ ಗೊತ್ತಿರುವ ಹಾಗೆ 43ನೇ ದಿನದ ಸಂಧ್ಯಾ ಭಜನ ಸಂಕೀರ್ತನ ಕಾರ್ಯಕ್ರಮದ ಪುಣ್ಯ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಸೇರಿಕೊಂಡಿದ್ದೇವೆ. ಸುಮಾರು ಇನ್ನು ಕೆಲವೇ ದಿನಗಳು ಸಂಧ್ಯಾ ಭಜನಾ ಕಾರ್ಯಕ್ರಮ ಮುಗಿಲಿಕ್ಕಿದೆ. ಆದರೂ ಕೂಡ ನಮ್ಮ ಕೇವಲ ಭಜನೆಯನ್ನು ಕೇಳಿ ನಾವು ಭಜನೆ ಅಂದರೆ ವಿಭಜನೆ ಆಗುವುದಿಲ್ಲ ಅಂತೇಳಿ ಎಲ್ಲರಿಗೂ ಗೊತ್ತಿದೆ. ಅದರೊಟ್ಟಿಗೆ ಕೆಲವು ಧಾರ್ಮಿಕ ಚಿಂತನಾತ್ಮಕ ವಿಚಾರಗಳನ್ನು ನಾವು ನಮ್ಮೊಂದಿಗೆ ಅಳವಡಿಸಿಕೊಳ್ಬೇಕು ಎನ್ನುವಂತಹ ಒಂದೇ ಒಂದು ಚಿಂತನೆಯೊಂದಿಗೆ ಈ ಒಂದು ಧಾರ್ಮಿಕ ಚಿಂತನಾ ಕಾರ್ಯಕ್ರಮವನ್ನು ಇಟ್ಟು ಇವತ್ತಿಗೆ 6ನೇ ದಿನದ ಇದು ಧಾರ್ಮಿಕ ಚಿಂತನಾ ಕಾರ್ಯಕ್ರಮ. ತಮಗೆಲ್ಲ ಗೊತ್ತಿದೆ, ಇನ್ನು ಪ್ರಸ್ತಾವನೆಯಲ್ಲಿ ನಮ್ಮ ಶ್ರೀನಿವಾಸ್ ಶೆಟ್ಟಿ ಅವರು ಪ್ರಸ್ತಾವನೆ ಮಾಡಲಿಕ್ಕಿದ್ದಾರೆ. ನಾನು ಸ್ವಾಗತ ಮಾತ್ರ, ಯಾಕೆಂತಂದ್ರೆ ನಮ್ಮ ಸಮಯ 9 ಗಂಟೆಗೆ ಮುಗಿಬೇಕು, 7:45ಕ್ಕೆ ಧಾರ್ಮಿಕ ಚಿಂತನಾ ಕಾರ್ಯಕ್ರಮ ಪ್ರಾರಂಭಗೊಳ್ಳಬೇಕು. ನನಗೆ 6 ನಿಮಿಷಗಳ ಕಾಲಾವಕಾಶ. ಎಲ್ಲ ಅತಿಥಿವರಿಯರಿಗೆ 5 ನಿಮಿಷ ಕೊಟ್ಟಿದ್ದೇವೆ. ಆದರೆ ಸಭಾಧ್ಯಕ್ಷರು ಮತ್ತು ಸ್ವಾಮೀಜಿಗಳಿಗೆ ಸಮಯ ಕೊಡಲಿಕ್ಕೆ ಆಗುದಿಲ್ಲ, ಯಾಕಂದ್ರೆ ಅವರು ಗುರುವರಿಯರು, ಅವರಿಗೆ ಸಮಯ ಅಂತೇಳಿ ನಾವಿಲ್ಲ, ಅವರು ನಮಗೆ ಸಮಯ ಕೊಡುವರು. ಹಾಗಾಗಿ ಅವರಿಬ್ಬರಿಗೆ ಬೇಕಾದಷ್ಟು ಸಮಯವನ್ನು ಕೊಟ್ಟಿದ್ದೇವೆ. ಆದರೆ ಎಲ್ಲ ಅತಿಥಿವರಿಯರಿಗೆ ಒಂದು ಕಿಂಚಿತ್ತು ಒಂದು 2 ನಿಮಿಷದಿಂದ 3 ನಿಮಿಷ ಸಮಯವನ್ನು ಕೊಟ್ಟಿದ್ದೇವೆ. ಅದೇ ರೀತಿ ನಡೆದುಕೊಂಡು ಬಂದಿತ್ತು. ಇವತ್ತು ಕೂಡ ಅದೇ ರೀತಿಯಲ್ಲಿ ಮುಂದುವರಿಸಿ ಸರಿಯಾಗಿ 9 ಗಂಟೆ 9:15 ಆಗುವಾಗ ಅನ್ನದಾನ
ಪ್ರಸಾದ ನಡೀತದೆ ಅಂತೇಳಿ ವಿನಂತಿ ಮಾಡಿಕೊಳ್ತಾ, ವಿಶೇಷವಾಗಿ ಕೊಂಡವರು ಶ್ರೀಗಳು ಬರಬೇಕು ಅಂತೇಳಿ ಕಾತುರದಿಂದ ಕಾಯ್ತಾ ಇದ್ದದ್ದು ನಾವು ಅವತ್ತಿಂದ ಇವತ್ತಿನ ತನಕ. ಮೊದಲು ಕೊಂಡವರು ಶ್ರೀಗಳ ಹತ್ರ ನಾವೆಲ್ಲ ಭಕ್ತಾಭಿಮಾನಿಗಳು ಹೋಗಿ ಅವರನ್ನು ವಿನಂತಿ ಮಾಡಿಕೊಂಡಾಗ ಆದಿತ್ಯವಾರ ಭಾನುವಾರದಂದು ಬರಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದರು. ಆದರೆ ಅವರದೇ ಸಮಯವನ್ನು ಕೇಳಿ ನೀವು ಕ್ಷೇತ್ರಕ್ಕೆ ಭೇಟಿ ಕೊಡಲೇಬೇಕು ಎನ್ನುವಂಥ ಒಂದು ಹಿತಚಿಂತನೆಯಿಂದ, ಯಾಕೆಂದರೆ ಕೊಂಡವರು ಶ್ರೀಗಳು ಎಲ್ಲರೂ ಯಾಗಕ್ಕೆಲ್ಲ ಹೋಗಿದ್ದೀರಿ. ವಿಶೇಷವಾಗಿ ಸಹಸ್ರ ಚಂಡಿಕಾ ಯಾಗ, ಚತುರ್ವೇದಿ ಸಂಹಿತ ಯಾಗ, ಗಾಯತ್ರಿ ಘೃತ ಸಂಪ್ರಾಪ್ತಿ ಮಹಾಯಾಗ, ನಕ್ಷತ್ರೇಷ್ಠಿ ಯಾಗ, ಅತಿರಾತ್ರಿ ಸೋಮಯಾಗ, ನವಗ್ರಹ ಯಾಗ, ಈ ಎಲ್ಲ ಯಾಗಗಳು ಕೊಂಡೂರಿನಲ್ಲಿ ನಡೆಯಿತು. ಮೊದಲು ಆ ಕೊಂಡೂರು ಎನ್ನುವಂಥ ಪ್ರದೇಶ ಗುಡ್ಡಗಾಡಿನ ಪ್ರದೇಶ, ಅದು ಯಾರಿಗೂ ಬೇಡ. ಆದರೆ ಅಂತಹ ಪ್ರದೇಶದಲ್ಲಿ ಪೂಜನೀಯ ಗುರುವರಿಯರು ಸ್ವಾಮೀಜಿಗಳು ಅಲ್ಲಿಗೆ ಕ್ಷೇತ್ರಕ್ಕೆ ಕಾಲಿಟ್ಟ ನಂತರ ಆ ಕ್ಷೇತ್ರ ಯಾವ ರೀತಿ ಅಭಿವೃದ್ಧಿ ಆಗಿದೆ ಅಂತ ನೀವೆಲ್ಲರೂ ಒಮ್ಮೆ ನೋಡಬೇಕು. ಮೊದಲು ಸ್ವಾಮೀಜಿಗಳು ಭಜನೆ ಅಂದರೆ ಬಹಳ ಪ್ರೀತಿ ಅವರಿಗೆ. ಭಜನೆ ಅಂದರೆ ಶ್ರೇಷ್ಠ, ಭಜನೆ ಅಂದರೆ ತುಂಬ ಶ್ರೇಷ್ಠ, ಅವರು ಬಹಳ ಪ್ರೀತಿಸ್ತಿದ್ರು. ಆ ಭಜನೆನೇ ಇಟ್ಟುಕೊಂಡು ಅಲ್ಲಿ ಅಭಿವೃದ್ಧಿ ಮಾಡಿದವರು. ವಿಶೇಷವಾಗಿ ಕೊಂಡವರು ಶ್ರೀಗಳಿಗೆ ನಮಗೆ ಹೇಗೆ ಅಂತ ಹೇಳಿದ್ರೆ ಕ್ಷೇತ್ರಕ್ಕೆ ಬಹಳ ಅವಿನಾಭಾವ ಸಂಬಂಧ ಇದೆ. ನಮ್ಮ ಉಳ್ಳಾಲಕ್ಕೂ ಕೊಂಡವರು ಕ್ಷೇತ್ರಕ್ಕೂ ಇಲ್ಲಿಂದ ಹೊರಕಾಣಿಕೆ ಅದು ಎಲ್ಲ ಮನದಲ್ಲಿ ಕೂಡ ಅಚ್ಚಳಿದ ನಿಂತಿದೆ. ಇಲ್ಲಿ ಅಧ್ಯಕ್ಷರಾಗಿ ರವೀಂದ್ರ ರೈ ಅವರನ್ನ ಆಯ್ಕೆ ಮಾಡಿ ಇಲ್ಲಿ ಪ್ರದೇಶದ ಒಂದು ಹೊರಕಾಣಿಕೆ ಹೋದಂಥ ರೀತಿ, ಆ ಯಾಗದಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಸೇರಿಕೊಂಡು ಆ ಒಂದು ಭಜನೆಯನ್ನ, ಆ ಒಂದು ಯಾಗವನ್ನ ಸಂತೃಪ್ತಿ ಪಡಿಸಿಕೊಂಡದ್ದು, ಇದನ್ನೆಲ್ಲ ನಾವು ಗಮನಿಸುವಾಗ ಕೊಂಡೇವರು ಶ್ರೀಗಳಿಗೆ ಒಂದು ಅತೀವ ಒಂದು ಒಳ್ಳೆಯ ಒಂದು ಶಕ್ತಿ ಇದೆ ಅವರ ಹತ್ರ. ಆ ಶಕ್ತಿ ಎಲ್ಲ ಇವತ್ತು ನಮ್ಮ ಪ್ರದೇಶ ಮಾತ್ರ ಅಲ್ಲ, ನಮ್ಮ ರಾಜ್ಯದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಪ್ರಸರಿಸ್ತಾ ಇದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅಲ್ಲಿ ಏನ್ ನಡೀತಾ ಉಂಟು ಅಂತ ಹೇಳಿದ್ರೆ ಒಂದು 2 ನಿಮಿಷದಲ್ಲಿ ಮುಗಿಸ್ತೇನೆ. ಅಲ್ಲಿ ಅನ್ನದಾನ ಸೇವೆ ಇದೆ, ಅಕ್ಷರ ಸೇವೆ ನಡೀತಾ ಇದೆ, ಆರೋಗ್ಯ ಸೇವೆ ಇದೆ, ಆಶ್ರಯ ಸೇವೆ ಇದೆ, ಆಧಾರ ಸೇವೆ ಇದೆ. ಈ 5 ಪ್ರಮುಖ ಸೇವೆಗಳನ್ನ ಇಟ್ಟುಕೊಂಡು ಕೊಂಡೇವರು ಶ್ರೀಗಳು ಆ ಕ್ಷೇತ್ರವನ್ನು ಮುನ್ನಡೆಸ್ತಾ ಇದ್ದಾರೆ ಅಂತ ಹೇಳಿದ್ರೆ ನಮಗೆಲ್ಲವೂ ಆಶ್ಚರ್ಯ ಆಗ್ತದೆ. ಆ ಕೊಂಡೇವರಿಗೆ ಹೋದವರಿಗೆ ಮಾತ್ರ ಅದು ಗೊತ್ತಿದೆ. ಹಾಗಾಗಿ ನಾನು ಇಲ್ಲಿ ಕೆಲವರು ಹೋಗದವರಿಗೆ ಈ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ. ವಿಶೇಷವಾಗಿ ಈ ಕೊಂಡೇವರು ಶ್ರೀಗಳು ಅನ್ನದಾನ ಬೇಕೇ ಬೇಕು. ಯಾಕೆಂದ್ರೆ ಇವತ್ತು ತುಂಬಾ ಕಷ್ಟಪಟ್ಟು ಅವರು ಕೂಡ ಬಂದವರು, ತುಂಬಾ ಬಡತನದಿಂದ ಮೇಲೆ ಬಂದವರು. ಹಾಗಾಗಿ ಬಡತನ ಅಂದ್ರೆ ಸಂಪೂರ್ಣ ತಿಳಿದುಕೊಂಡು ನಮ್ಮ ಹಿಂದೂ ಸಮುದಾಯದವರಿಗೆ ಏನು ಬೇಕೋ ಅದನ್ನು ಕೊಡ್ತಾ ಇದ್ದಾರೆ. ಏನು ತುಂಬಾ ಯಾವುದಕ್ಕೂ ಇಲ್ಲದೆ ತುಂಬಾ ಬಡವರು, ದೀನದಲಿತರು, ನಿರ್ಗತಿಕರು ಅಂಥವರಿಗೆ ಆಶ್ರಯ ಕೊಡಬೇಕು ಅಂತೇಳಿ ಆಶ್ರಯ ಯೋಜನೆಯನ್ನ, ಹಾಗೆ ಈ ಆಹಾರ ಯೋಜನೆಯನ್ನ, ಆರೋಗ್ಯ ಯೋಜನೆಯನ್ನ, ಅಕ್ಷರ ಯೋಜನೆ, ವಿದ್ಯಾದಾನ ಮಾಡಬೇಕು ಅಂತೇಳಿ ಅಲ್ಲಿ ವಿದ್ಯೆಗೆ ಸಂಬಂಧಪಟ್ಟ ಸ್ಕೂಲ್ಗಳು, ಪ್ರತಿ ತಿಂಗಳಲ್ಲಿ 2 ಸರ್ತಿ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಶಿಬಿರಗಳು, ಹೀಗೆ ಹಲವಾರು ಕಾರ್ಯಕ್ರಮಗಳು ಬಹಳ ಭಕ್ತಿಯಿಂದ ನೆರವೇರಿಸಿಕೊಂಡು ಇವತ್ತು ಕೊಂಡೇವರು ಶ್ರೀಗಳು ಅಂತ ಹೇಳಿದ್ರೆ ಎಲ್ಲರಿಗೂ ಗೊತ್ತಿದೆ. ಆ ಯಾಗದ ನಂತರ ಎಲ್ಲರಿಗೂ ಕೊಂಡೇವರು ಶ್ರೀಗಳ ಬಗ್ಗೆ ಅಪಾರವಾದ ಪ್ರೀತಿ ಮತ್ತು ಗೌರವ. ಅಂತಹ ಒಂದು ಶ್ರೀಗಳು ಇವತ್ತು ನಮ್ಮ ಪ್ರೀತಿಗೆ ಹೋಗೊಟ್ಟು ನಮ್ಮ ಕ್ಷೇತ್ರಕ್ಕೆ ಆಗಮಿಸಿದ್ದಾರೆ. ಅವರಿಗೆ ಭಕ್ತಿಯ ಪ್ರಣಾಮಗಳೊಂದಿಗೆ ಅವರನ್ನು ಸ್ವಾಗತಿಸ್ತಾ ಇದ್ದೇನೆ. ಸ್ವಾಮಿಗಳ ಆಶೀರ್ವಾದ ತಮಗೆಲ್ಲರಿಗೂ ಇರಲಿ ಅಂತೇಳಿ ವಿನಂತಿ. ಗೌರವಾರ್ಪಣೆ ಮಾಡಿದಂತಹ ನಮ್ಮ ಟ್ರಸ್ಟಿನ ಪ್ರಧಾನ ಕಾರ್ಯದರ್ಶಿ ಅವರು ಆದರ್ಶ ಅಧ್ಯಾಪಕರು, ಶಿಕ್ಷಣ ತಜ್ಞರು, ಲೇಖಕರು, ಚಿಂತಕರು, ರಾಜ್ಯಶಾಸ್ತ್ರದಲ್ಲಿ ಮೈಸೂರು ವಿಶ್ವವಿದ್ಯಾಲಯ ಚಿನ್ನದ ಪದಕವನ್ನು ಪಡೆದಂತ ಒಬ್ಬರು ವಿದ್ಯಾರ್ಥಿ ಅಂತ ಹೇಳಿದ್ರೆ ನೀವು ಲೆಕ್ಕ ಹಾಕಿ, ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಅಂತಹ ಒಂದು ಆ ವಿದ್ಯಾರ್ಥಿ ಜೀವನದಲ್ಲೇ ಶಿಸ್ತು ಅನ್ನು ಅಳವಡಿಸಿಕೊಂಡು ರಾಜಕೀಯ ಶಾಸ್ತ್ರದಲ್ಲಿ ವಿಶೇಷವಾಗಿ 1900 ಉಪನ್ಯಾಸಕರವರು 1971ರಿಂದ 2007ರವರೆಗೆ ಕಾಲೇಜು ಪ್ರಾಧ್ಯಾಪಕರಾಗಿ ಕಾನೂನು ಪದವಿಯೊಂದಿಗೆ ಡಾಕ್ಟರೇಟ್ ಪದವಿಯನ್ನು ಕೂಡ ಪಡೆದಂತಹ ಒಬ್ಬ ವ್ಯಕ್ತಿ. ಸುಮಾರು 600 ಲೇಖನಗಳನ್ನ ವಿವಿಧ ಪತ್ರಿಕೆಗಳಲ್ಲಿ ಪ್ರಕಟಿಸುವುದು ಅಂತ ಹೇಳಿದ್ರೆ ಲೆಕ್ಕ ಹಾಕಿ 600 ಲೇಖನಗಳು ಪತ್ರಿಕೆಯಲ್ಲಿ ಪ್ರಕಟಗೊಂಡವು. 10ನೇ ತರಗತಿಯ ಪಠ್ಯ ಪುಸ್ತಕದಲ್ಲಿ ಅವರ ರಚನಾ ಸಮಿತಿಯ ಅಧ್ಯಕ್ಷರಾಗಿ ಕೂಡ ಕಾರ್ಯನಿರ್ವಹಿಸಿದವರು. ಭಾರತದ ಸಂವಿಧಾನದ ನಿರಂತರ ಅಧ್ಯಯನಶೀಲರಾಗಿ ದೇಶ ವಿದೇಶಗಳಲ್ಲಿ ಸಂವಿಧಾನದ ವಿಷಯಗಳ ಬಗ್ಗೆ ಮೌಲಿಕ ಉಪನ್ಯಾಸವನ್ನು ನೀಡಿದಂತಹ ಒಬ್ಬ ಧೀಮಂತ ವ್ಯಕ್ತಿ ಅಂತ ಹೇಳಿದ್ರೆ ಡಾಕ್ಟರ್ ಅನಂತಕೃಷ್ಣ ಭಟ್ರು. ಇದು ಅವರ ಶಿಕ್ಷಣ ಸೇವೆಯಲ್ಲಿ ಮಾಡಿರುವಂತಹ ಸೇವೆ. ಸಮಾಜ ಸೇವೆಯಲ್ಲಿ ನೀವು ಕೇಳಿದ್ರೆ ಬಹಳ ನಿಮಗೆಲ್ಲ ಆಶ್ಚರ್ಯ ಆಗ್ತದೆ. ನಿಮಗೆಲ್ಲ ಗೊತ್ತಿದೆ, ಬಾಳ ಸಂರಕ್ಷಣಾ ಕೇಂದ್ರ 2002ರಲ್ಲಿ ಬಾಳ ಸಂರಕ್ಷಣಾ ಕೇಂದ್ರ ಮತ್ತು ಅನಾಥಾಶ್ರಮವನ್ನ ನಮ್ಮ ಕುತ್ತಾರ್ನಲ್ಲಿ ನೀವೆಲ್ಲ ಎಷ್ಟೋ ಮಕ್ಕಳು ದೇಶ ಮಾತ್ರ ಅಲ್ಲ ವಿದೇಶ ಮೇಘಾಲಯದಿಂದ ಕೂಡ ಮಕ್ಕಳು ಇಲ್ಲಿ ಬಂದು ಕಲಿತು ಒಳ್ಳೆಯ ಶ್ರೇಣಿಯಲ್ಲಿ ಪಾಸಾಗಿ ಅಲ್ಲಿ ಹೋಗಿ ಅಲ್ಲಿಂದ ಮತ್ತೆ ಸಮಾಜ ಸೇವೆ ಅವರು
ಇವರಿಗೆ ಅನಂತಕೃಷ್ಣ ಭಟ್ರಿಗೆ ಆ ಒಂದು ಟ್ರಸ್ಟಿಗೆ ದೇಣಿಗೆಯನ್ನು ಕೊಡುವಂತಹ ಒಂದು ಒಳ್ಳೆಯ ವಿದ್ಯಾರ್ಥಿಗಳನ್ನ, ಅಲ್ಲಿ ಊಟನೂ ಇಲ್ಲ ವಿದ್ಯೆನೂ ಇಲ್ಲ ಅಂತ ಮಕ್ಕಳನ್ನ ಇಲ್ಲಿ ಕರೆಸಿ ಅವರಿಗೆ ಊಟ ಕೊಟ್ಟು ಅನ್ನ ಕೊಟ್ಟು ಪ್ಲಸ್ ವಿದ್ಯೆಯನ್ನು ಕೊಟ್ಟು ಕಳಿಸಿದಂತ ಒಬ್ಬ ಧೀಮಂತ ವ್ಯಕ್ತಿ ಅವರು ಶ್ರೀಯುತ ಡಾಕ್ಟರ್ ಅನಂತಕೃಷ್ಣ ಭಟ್ರು. 2000ರಲ್ಲಿ ಗೋವಣಿತಾಶ್ರಯ ಟ್ರಸ್ಟ್ ಅನ್ನು ಸ್ಥಾಪನೆ ಮಾಡಿ ಅಲ್ಲಿ ಸ್ಥಾಪಕ ಕಾರ್ಯದರ್ಶಿಯಾಗಿ 2016ರಲ್ಲಿ ಮೇಘಾಲಯದಲ್ಲಿ ಸರಸ್ವತಿ ಎಜುಕೇಶನ್ ಮತ್ತು ವೆಲ್ಫೇರ್ ಟ್ರಸ್ಟ್ ಅನ್ನ ಸ್ಥಾಪನೆ ಮಾಡಿ, ನಾನು ಈಗಾಗಲೇ ಹೇಳಿದ ಹಾಗೆ ಮೇಘಾಲಯದಲ್ಲಿ ಮಕ್ಕಳಿಗೆ ವಿದ್ಯೆ ಕೊಡಬೇಕು ಎನ್ನುವಂಥ ಹಿತದೃಷ್ಟಿಯಿಂದ ಒಳ್ಳೆಯ ಪೂಜಾ ಮಾತೆಯ ಸರಸ್ವತಿಯ ಹೆಸರನ್ನ ಇಟ್ಟು ಅಲ್ಲಿ ಒಂದು ಇಲ್ಲಿಂದ ಮೇಘಾಲಯ ಹೋಗಿ ಒಂದು ಎಜುಕೇಶನ್ ಟ್ರಸ್ಟ್ ಅನ್ನು ಪ್ರಾರಂಭ ಮಾಡಬೇಕು ಅಂದ್ರೆ ಅದಕ್ಕೆ ಎಂತ ಶಕ್ತಿ ಬೇಕು. ಆ ಊರಿನ ಬಗ್ಗೆ ತುಂಬಾ ಹೇಳ್ತಾ ಇದ್ರು ಭಟ್ರು ನಾವು ಮಾತಾಡುವಾಗ. ಅಲ್ಲಿ ಹೇಗಿತ್ತು ಪರಿಸ್ಥಿತಿ, ಹೇಗಿತ್ತು ನಮ್ಮ ಪರಿಸ್ಥಿತಿ, ಯಾವ ರೀತಿ ಇದೆ ಮೇಘಾಲಯದಲ್ಲಿ, ಅಲ್ಲಿ ಹೋಗಿ ಒಂದು ಟ್ರಸ್ಟ್ ಮಾಡಿ ಅದೆಷ್ಟೋ ಸಾವಿರಗಟ್ಟಲೆ ಮಕ್ಕಳಿಗೆ ವಿದ್ಯೆಯನ್ನು ಕೊಟ್ಟಂತ ಒಬ್ಬ ನಾನು ಕಂಡುಕೊಂಡ ಮಟ್ಟಿಗೆ ನಮ್ಮ ರಾಜ್ಯದಲ್ಲಿ ಅವರು ಏಕೈಕ ವ್ಯಕ್ತಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಡಾಕ್ಟರ್ ಅನಂತಕೃಷ್ಣ ಭಟ್ರು ಅವರ ಈ ಸಮಾಜ ಸೇವೆ, ಅವರ ಶಿಕ್ಷಣದಲ್ಲಿ ಮಾಡಿದಂತಹ ಅಗಣ್ಯ ಸೇವೆ ಸಾಧನೆಯನ್ನು ಗುರುತಿಸಿ ಕರ್ನಾಟಕ ರಾಜ್ಯ ಪ್ರಶಸ್ತಿ ಕೂಡ 2021ರಲ್ಲಿ ದೊರೆತಿದೆ ಅಂತ ಹೇಳಿದ್ರೆ ಅಂತಹ ಒಬ್ಬ ವ್ಯಕ್ತಿ ಇವತ್ತು ಈ ಕಾರ್ಯಕ್ರಮ ಸಭಾಧ್ಯಕ್ಷತೆಯನ್ನು ವಹಿಸಿ ಚಂದ ಕಾಣಿಸಿಕೊಳ್ಳಲಿಕ್ಕಿದ್ದಾರೆ. ಅವರಿಗೆ ಪ್ರೀತಿಯ ಸ್ವಾಗತವನ್ನು ಬಯಸ್ತೇನೆ. ಸಭಾಧ್ಯಕ್ಷೆಯನ್ನು ವಹಿಸಿಕೊಂಡಂತಹ ಡಾಕ್ಟರ್ ಅನಂತಕೃಷ್ಣ ಭಟ್ ಅವರಿಗೆ ನಮ್ಮ ಮಂಜುನಾಥ ಆಳ್ವರು, ದಯವಿಟ್ಟು ನಮ್ಮ ಟ್ರಸ್ಟಿಗಳಿಂದ ಮಂಜುನಾಥ ಆಳ್ವರು ಬಂದು ಗೌರವ ಅರ್ಪಣೆ ಮಾಡಬೇಕಂತ ವಿನಂತಿಸಿಕೊಳ್ತಾ ಇದ್ದೀನಿ. ಬಂಧುಗಳೇ, ಮತ್ತೋರ್ವ ಅತಿಥಿ ಪ್ರಸಾದ್ ರೈ ಕಲ್ಲಿಮಾರು ಕೆಲವೇ ಕ್ಷಣಗಳಲ್ಲಿ ನಮ್ಮೊಂದಿಗೆ ಸೇರಿಕೊಳ್ಳಲಿಕ್ಕಿದ್ದಾರೆ. ವಿಶೇಷವಾಗಿ ಅಯ್ಯಪ್ಪ ಸ್ವಾಮಿ ಟ್ರಸ್ಟ್ ಅಲ್ಲಿ ಸುಮಾರು 17 ಮಂದಿ ಟ್ರಸ್ಟಿಗಳಿದ್ದಾರೆ. ಆ ಟ್ರಸ್ಟಿಗಳಲ್ಲಿ ಒಬ್ಬೊಬ್ಬರನ್ನ ನಾವು ಗೌರವ ಉಪಸ್ಥಿತಿ ಅಂತೇಳಿ ಮಾಡಿ, ಯಾಕಂದ್ರೆ ಅಯ್ಯಪ್ಪ ಸ್ವಾಮಿ ಮಂದಿರ ಬರಬೇಕು ಅಂತ ಹೇಳಿದ್ರೆ ಇಲ್ಲಿ ಸ್ಥಾಪನೆ ಆಗಬೇಕಂದ್ರೆ ತುಂಬಾ ಕೆಲಸ, ಜೀರ್ಣೋದ್ಧಾರ ಆಗಿರ್ಬೋದು, ಬ್ರಹ್ಮಕಲಶೋತ್ಸವ ಆಗಿರ್ಬೋದು, ಹಾಗೆ ಪ್ರತಿನಿತ್ಯ ಟ್ರಸ್ಟಿಗಳನ್ನು ಗೌರವ ಉಪಸ್ಥಿತಿಯಲ್ಲಿ ಇಟ್ಕೊಂಡು ಕಾರ್ಯಕ್ರಮವನ್ನು ಮುಂದುವರಿಸಿಕೊಂಡು ಬಂದಿದ್ದೇವೆ. ಆ ರೀತಿಯಲ್ಲಿ ಇಂದು ಶ್ರೀ ಪ್ರತಾಪ್ KS ಕಾರ್ಯದರ್ಶಿ ಅಯ್ಯಪ್ಪ ಸ್ವಾಮಿ ಸೇವಾ ಟ್ರಸ್ಟ್ ರಿಜಿಸ್ಟರ್ಡ್ ಅಸೈಗೋಳಿ ಇವರು ನಮ್ಮ ವಿಶೇಷ ಅಭ್ಯರ್ಥರಾಗಿ ಇಲ್ಲಿ ಉಪಸ್ಥಿತಿಯಲ್ಲಿ ಕುಳಿತುಕೊಳಿಸಿದ್ದೇವೆ. ತಮಗೂ ಪ್ರೀತಿಯ ಸ್ವಾಗತವನ್ನ ಬಯಸ್ತೇನೆ. ಪ್ರತಾಪ್ KS ಅವರಿಗೆ ರಕ್ಷಿತ್ ಅವರು ದಯವಿಟ್ಟು ಗೌರವ ಅರ್ಪಣೆ ಮಾಡಬೇಕು. ಬಂಧುಗಳೇ, ಮತ್ತೋರ್ವ ಮುಖ್ಯ ಅತಿಥಿಗಳು ಶ್ರೀ ರಮೇಶ್ ರಕ್ಷಿತ್ ಶಿವಪ್ರಸಾದ್ ಬಂಧುಗಳೇ, ಮತ್ತೊರವರು ಇನ್ನು 3 ನಿಮಿಷ ಇದೆ. ರಮೇಶ್ ಶೆಟ್ಟಿಗಾರ್ ಅವರು ಉಪಾಧ್ಯಕ್ಷರು, ಆಡಳಿತ ಸಮಿತಿ ಶ್ರೀ ವೀರಭದ್ರ ಮಹಾಮಾಯಿ ದೇವಸ್ಥಾನ ಬಂದ್ರ ಮಂಜೇಶ್ವರ. ನಮಗೂ ರಮೇಶ್ ಅಣ್ಣನಿಗೂ ಬಹಳ ನಿಕಟಪೂರ್ವ ಸಂಬಂಧ. ನಮ್ಮ ಮಂದಿರಕ್ಕೆ ವಿಶೇಷವಾಗಿ ಮಂದಿರದ ಜೀರ್ಣೋದ್ಧಾರ ಆಗಿರ್ಬೋದು, ಬ್ರಹ್ಮಕಲಶೋತ್ಸವ ಆಗಿರ್ಬೋದು, ಇಲ್ಲಿ ನಡೆಯುವಂತಹ ದೀಪ ಪ್ರಜ್ವಲನೆ, ಅನ್ನದಾನ ಎಲ್ಲದಕ್ಕೂ ಕೂಡ ತನ್ನಿಂತಾನು ಸೇವೆ ಸಲ್ಲಿಸ್ತಾ ಬಂದವರು ಶ್ರೀಯುತ ರಮೇಶ್ ಶೆಟ್ಟಿಗಾರ್ ಅವರು. ಅವರಿಗೂ ಹೃದಯಾಂತರಾಳದ ಸ್ವಾಗತವನ್ನ ಬಯಸ್ತೇನೆ. ರಮೇಶ್ ಶೆಟ್ಟಿಗಾರ್ ಅವರಿಗೆ ರಕ್ಷಿತ್ ಅವರು ಗೌರವ ಅರ್ಪಣೆ ಮಾಡಬೇಕಂತ ವಿನಂತಿಸಿಕೊಳ್ತಾ ಇದ್ದೇನೆ. ಶ್ರೀಯುತ ಪುನೀತ್ ಅತ್ತವರ್ ಅವರು ನಮ್ಮೊಂದಿಗಿದ್ದಾರೆ. ಒಬ್ಬ ಕ್ರಿಯಾಶೀಲ ಯುವಕರು, ನಮ್ಮ ಸಮಾಜಕ್ಕೋಸ್ಕರ ಹಗಲಿರುಳು ದುಡಿಯುವಂತ ಒಬ್ಬ ವ್ಯಕ್ತಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಶ್ರೀಯುತ ಪುನೀತ್ ಅತ್ತವರ ವಿಭಾಗ ಸಂಯೋಜಕರು, ಬಜರಂಗ ದಳ ಮಂಗಳೂರು ವಿಭಾಗ. ತಮಗೂ ಪ್ರೀತಿಯ ಹೃದಯಾಂತರಾಳದ ಸ್ವಾಗತವನ್ನ ಬಯಸ್ತೇನೆ. ಪುನೀತ್ ಅತ್ತವರ್ ಇವರಿಗೆ ನಮ್ಮ ಟ್ರಸ್ಟಿಗಳಾದಂತಹ ಚಂದ್ರಶೇಖರ್ ಶೆಟ್ಟಿ ಮಂಟೇಮಿ ಅವರು ಗೌರವ ಅರ್ಪಣೆ ಮಾಡಬೇಕಂತ ವಿನಂತಿಸಿಕೊಳ್ತಾ ಇದ್ದೇನೆ. ಶ್ರೀಮತಿ ರಾಜೀವ್ ಶೆಟ್ಟಿ ಅವರು ನಮ್ಮೆಲ್ಲರ ಹಿರಿಯರು, ಪಂಚಾಯತ್ನ ಒಬ್ಬ ಹಿರಿಯ ಸದಸ್ಯರು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅವರ ಈ ಕಾಲದಲ್ಲಿ ಇಂತಹ ಒಂದು ಪ್ರಾಯದಲ್ಲಿ ಕೂಡ ಸಮಾಜಮುಖಿಯಾಗಿ ಚಿಂತನೆ ಮಾಡಿಕೊಂಡು ಹಲವಾರು ಸಮಾಜ ಸೇವೆಯನ್ನು ತನ್ನಿಂತಾನು ಸಲ್ಲಿಸಿ ಬರುವಂತಹ, ವಿಶೇಷವಾಗಿ ಅವರ ಮಕ್ಕಳು ಸಮಾಜದಲ್ಲಿ ಒಳ್ಳೆಯ ಕೆಲಸಗಳನ್ನ ಮಾಡ್ತಾ ಇದ್ದಾರೆ, ಅವರ ಗಂಡು ಮಕ್ಕಳು. ಅದನ್ನು ಕೂಡ ಈ ಸಂದರ್ಭದಲ್ಲಿ ವಿಶೇಷವಾಗಿ ಗುರುತಿಸಿಕೊಂಡು ರಾಜೀವ್ ಶೆಟ್ಟಿ ಅವರಿಗೆ ಪ್ರೀತಿಯ ಸ್ವಾಗತವನ್ನು ಬಯಸ್ತೇನೆ. ಇವರಿಗೆ ಶ್ರೀಮತಿ ಸುಮನ ಗಿರೀಶ್ ಅವರು, ಶ್ರೀಮತಿ ವನಿತಾ ಶೆಟ್ಟಿ ಅವರು ಸದಸ್ಯರು, ಕೊಣಾಜೆ ಗ್ರಾಮ ಪಂಚಾಯತ್. ಅವರು ಕೂಡ ನಮ್ಮ ಮಂದಿರದೊಂದಿಗೆ ನಿಕಟಪೂರ್ವ ಸಂಬಂಧ ಇಟ್ಟುಕೊಂಡು ನಮಗೆ ಒಳ್ಳೆಯ ರೀತಿಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಶ್ರೀಮತಿ ವನಿತಾ ಶೆಟ್ಟಿ ಅವರೇ, ತಮಗೂ ಹೃದಯಾಂತರಾಳದ ಸ್ವಾಗತವನ್ನು ಬಯಸ್ತೇವೆ. ಶ್ರೀಮತಿ ವನಿತಾ ಶೆಟ್ಟಿ ಅವರಿಗೆ ಶ್ರೀಮತಿ ಗೀತಾ ಪಾಂಡುರಂಗ ಅವರು ಗೌರವ ಅರ್ಪಣೆ ಮಾಡಬೇಕಂತ ವಿನಂತಿಸಿಕೊಳ್ತಾ ಇದ್ದೇನೆ. ಗೀತಾ ಪಾಂಡುರಂಗ. ನಮ್ರತಾ. ಬಂಧುಗಳೇ, ವಿಶೇಷವಾಗಿ ದೀಪ ಪ್ರಜ್ವಲನೆಯನ್ನು ಮಾಡಲಿಕ್ಕಿರುವವರು ನಮ್ಮ ಸುಧಾಕರ್ ಭಟ್ರು. ಅವರು ನಮ್ಮ ಟ್ರಸ್ಟಿಗಳು ಮಾತ್ರ ಅಲ್ಲದೆ ಎಲ್ಲ ಸಮಾಜಮುಖಿಯಾಗಿ ಕೆಲಸ ಮಾಡ್ತಾ ಇರುವವರು. ಅದಕ್ಕಿಂತಲೂ ಮುಖ್ಯವಾಗಿ ತನ್ನ ಹೆಂಡತಿಯನ್ನ, ತನ್ನ ಪತ್ನಿಯನ್ನ ಡಾಕ್ಟರೇಟ್ ಮಾಡಿಸಿ, ಇವರು 7ನೇ ಕ್ಲಾಸ್ಗಿಂತ ಕೆಳಗೆ ಕಲಿತರು ಕೂಡ ನನ್ನ ಪತ್ನಿ ಡಾಕ್ಟರೇಟ್ ಮಾಡಬೇಕು, ನನ್ನ ಮಕ್ಕಳು ಕೂಡ ದೊಡ್ಡ ವಿದ್ಯಾಭ್ಯಾಸ ಇಂಜಿನಿಯರಿಂಗ್ ಆಗಬೇಕು ಅಂತೇಳಿ ಅಂತ ಒಂದು ಕಷ್ಟಪಟ್ಟು ಒಳ್ಳೆಯ ವಿದ್ಯೆಯನ್ನು ಕೊಟ್ಟು ಇವರು ಕೂಡ ಒಳ್ಳೆಯ ವ್ಯಾಪಾರವಾಗಿ ಉದ್ಯಮಿಯಾಗಿ ಗುರುತಿಸಿಕೊಂಡು ನಮ್ಮ ಸೇವೆ ಸಲ್ಲಿಸ್ತಾ ಇದ್ದಾರೆ. ನಮ್ಮ ಸುಧಾಕರ್ ನಾಯಕ್, ತಮಗೂ ಪ್ರೀತಿಯ ಸ್ವಾಗತವನ್ನು ಬಯಸ್ತೇನೆ. ಸುಧಾಕರ್ ನಾಯಕ್ ಅವರಿಗೆ ನಮ್ಮ ಪ್ರವೀಣ್ ಪಟೋರಿ ಅವರು ದಯವಿಟ್ಟು ಬಂದು ಗೌರವ ಅರ್ಪಣೆ ಮಾಡಬೇಕೆಂದು ವಿನಂತಿಸಿಕೊಳ್ತಾ ಇದ್ದೇನೆ.
ಶ್ರೀಯುತ ಸುಭಾಷ್ ಧರ್ಮನಗರ, ಪ್ರಧಾನ ಕಾರ್ಯದರ್ಶಿಗಳು ಬ್ರಹ್ಮಶ್ರೀ ನಾರಾಯಣಗುರು ಸೇವಾ ಸಂಘ ರಿಜಿಸ್ಟರ್ಡ್ ಗ್ರಾಮಚಾವಡಿ. ಇಂದು ಗ್ರಾಮಚಾವಡಿಯಲ್ಲಿ ಒಂದು ಕ್ರಾಂತಿಯನ್ನೇ ಮಾಡಿದೆ. ನಾರಾಯಣ ಗುರುಗಳ ಏನು ತತ್ವ ಇದೆ ಆ ತತ್ವವನ್ನು ಇಟ್ಕೊಂಡು, ಅದರ ಒಂದು ಗುರಿಯನ್ನು ಇಟ್ಕೊಂಡು ಇವತ್ತು ರವೀಂದ್ರ ಬಂಗೇರ್ ಆಗಿರ್ಬೋದು, ನಮ್ಮ ಶ್ರೀಯುತ ಸುಭಾಷ್ ಧರ್ಮನಗರ ಆಗಿರ್ಬೋದು, ಒಳ್ಳೆ ರೀತಿಯಲ್ಲಿ ಕೆಲಸವನ್ನು ಮಾಡಿ ನಿನ್ನೆ ತಾನೇ ಕಂಡಡೊಂಜಿದ್ದಿ ಗಮ್ಮತ್ ಅಂತೇಳಿ ಒಳ್ಳೆಯ ಕ್ರೀಡಾಕೂಟವನ್ನು ಯಶಸ್ವಿಯಾಗಿ ಸಂಘಟನೆ ಮಾಡಿದಂಥ ಪ್ರಮುಖರು ಅವರು. ಸುಭಾಷ್ ಅವರೇ, ತಮಗೂ ಹೃದಯಾಂತರಾಳದ ಸ್ವಾಗತವನ್ನು ಬಯಸುತ್ತೇನೆ. ಸುಭಾಷ್ ಧರ್ಮನಗರ ಇವರಿಗೆ ನಮ್ಮ ದೇವಸ್ಥಾನದ ಸಕ್ರಿಯ ಸದಸ್ಯರುವಂತ ಸುರೇಶ್ ಅಸೆಯವರು ಶಾಲು ಹೊದಿಸಿ ಗೌರವಿಸಬೇಕಂತ ವಿನಂತಿಸಿಕೊಳ್ತಾ ಇದ್ದಾರೆ. ಶ್ರೀಮತಿ ರಾಜೇಶ್ವರಿ ಅವರು ಕೊಣಾಜೆ ಗ್ರಾಮ ಪಂಚಾಯತ್ನ ಒಬ್ಬ ಕ್ರಿಯಾಶೀಲ ಸದಸ್ಯರು, ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಸಂಘಟನೆ ಮಾಡಿಕೊಂಡು ಬಂದಿರುವಂತಹ ಶ್ರೀಮತಿ ರಾಜೇಶ್ವರಿಯರು ಪ್ರಮುಖ ಅತಿಥಿಗಳಿರುವವರು. ತಮಗೂ ಪ್ರೀತಿಯ ಸ್ವಾಗತವನ್ನು ಬಯಸ್ತೇನೆ ಮೇಡಮ್. ಇವರಿಗೆ ಗಾಯತ್ರಿ ವಸಂತ್ ಬಂದು ಗೌರವಾರ್ಪಣೆ ಮಾಡಬೇಕಂತ ವಿನಂತಿಸಿಕೊಳ್ತಾ ಇದ್ದೇನೆ. ಶ್ರೀಮತಿ ವಿನಯ ಭರತ್ ಮತ್ತೋರ್ವ ನಮ್ಮ ಬಹಳ ಆತ್ಮೀಯರು, ಬ್ರಹ್ಮ ಕಲಶೋತ್ಸವ ಸಂದರ್ಭದಲ್ಲಿ ನಮ್ಮೊಂದಿಗೆ ಸಂಪೂರ್ಣವಾಗಿ ತೊಡಗಿಸಿಕೊಂಡವರು ಶ್ರೀಯುತ ರವಿ ದಡಸ್, ಸದಸ್ಯರು ಕೊಣಾಜೆ ಗ್ರಾಮ ಪಂಚಾಯತ್, ಅವರಿಗೂ ಪ್ರೀತಿಯ ಸ್ವಾಗತವನ್ನು ಬಯಸ್ತೇನೆ. ಶ್ರೀಯುತ ರವಿ ದಡಸ್ ಅವರಿಗೆ ನಮ್ಮ ವಸಂತ್ ಕುಮಾರ್ KSRP ಅವರು ದಯವಿಟ್ಟು ಗೌರವಾರ್ಪಣೆ ಮಾಡಕ್ಕೆ ವಿನಂತಿಸಿಕೊಳ್ತಾ ಇದ್ದೇನೆ. ಮತ್ತೊಂದು ಸ್ವಾಮೀಜಿಗಳಿಗೆ ಗೊತ್ತಿದೆ, ಯಾವುದೇ ಒಂದು ಮಾತೃ ಇಲ್ಲದೆ ಯಾವುದಾವ ಮಾತೆಯರು ಬೇಕೇ ಬೇಕು. ಮಾತೆಯರು ಇದ್ದಲ್ಲಿ ಅಲ್ಲಿ ಸುಭಿಕ್ಷೆ ಇದೆ, ಕಾರ್ಯಕ್ರಮಗಳು ಎಲ್ಲವೂ ಒಳ್ಳೆ ರೀತಿಯಲ್ಲಿ ನಡೀತದೆ ಅಂತ ಹೇಳುವುದಕ್ಕೆ ಪರಂಜ್ಯೋತಿ ಮಾತೃ ಮಂಡಳಿಯನ್ನು ರಚನೆ ಮಾಡಿ ಅದು ಎಷ್ಟರ ಮಟ್ಟಿಗೆ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿದೆ ಅಂತ ಹೇಳಿದ್ರೆ ಹಗಲಿರುಳು ದುಡಿತಾ ಇದ್ದಾರೆ ಸ್ವಾಮಿಗಳೇ. 48 ದಿನದ ಈ ಭಜನಾ ಸಂಕೀರ್ತನ ಯಶಸ್ವಿ ಆಗಲಿಕ್ಕೆ ಪ್ರಮುಖ ಕಾರಣವೇ ಮಾತೃ ಮಂಡಳಿ, ಪರಂಜ್ಯೋತಿ ಮಾತೃ ಮಂಡಳಿ. ಅದರಲ್ಲಿ ವಿಶೇಷವಾಗಿ ಇವತ್ತು ಒಂದೊಂದು ದಿನ ಒಬ್ಬೊಬ್ಬರನ್ನು ಕುಳಿತುಕೊಳಿಸಿದ್ದೇವೆ. ಇವತ್ತು ವಿಶೇಷವಾಗಿ ಪ್ರಧಾನ ಕಾರ್ಯದರ್ಶಿಗಳನ್ನು ಇಲ್ಲಿ ವೇದಿಕೆಯಲ್ಲಿ ಅಲಂಕಾರವನ್ನು ಮಾಡಿದ್ದೇವೆ. ಸುನೀತಾ ಹರಿಕುಮಾರ್ ಅವರು ಪ್ರಧಾನ ಕಾರ್ಯದರ್ಶಿಗಳು ಪರಂಜ್ಯೋತಿ ಮಾತೃ ಮಂಡಳಿ, ಹಾಗೆ ಶ್ರೀಮತಿ ಸುರೇಖಾ ತಾರನಾಥ್ ಉಪಾಧ್ಯಕ್ಷರು ಪರಂಜ್ಯೋತಿ ಮಾತೃ ಮಂಡಳಿ. ಇರುವರಿಗೂ ಕೂಡ ಹೃದಯಾಂತರಾಳದ ಸ್ವಾಗತವನ್ನು ಬಯಸ್ತೇನೆ. ಅತಿಥಿ ನೆಲೆಯಲ್ಲಿ ಅವರಿಗೆ ಶಾಲು ಹೊದಿಸಿ ಸ್ವಾಗತಿಸಬೇಕು ಅಂತೇಳಿ ವಿನಂತಿ. ಶ್ರೀಮತಿ ಸರಸ್ವತಿ ಮಹಾಲಿಂಗ ಇವರು. ಆತ್ಮೀಯರೇ, ನಮ್ಮ ಅಯ್ಯಪ್ಪ ಮಂದಿರ ಇಷ್ಟೊಂದು ಒಳ್ಳೆ ವಿಜಯಲಕ್ಷ್ಮಿ ಕೂಡ ಕೇವಲ ವೈದಿಕ ಕಾರ್ಯಕ್ರಮಗಳಲ್ಲ, ತಮಗೆಲ್ಲ ಗೊತ್ತಿದೆ. ಪ್ರತಿ ದಿನ ನಿತ್ಯ ಪೂಜೆ ನಡೆಯುತ್ತದೆ, ಬೆಳಗ್ಗೆ ಮತ್ತು ಸಂಜೆ ನಿತ್ಯ ಪೂಜೆ ನಡೆಯುತ್ತದೆ. ಶನಿವಾರ ವಿಶೇಷ ಪೂಜೆ ನಡೆಯುತ್ತದೆ, ಸಂಕ್ರಮಣದಂದು ವಿಶೇಷ ಪೂಜೆ ನಡೆಯುತ್ತದೆ. ಪ್ರತಿ ಶನಿವಾರ ಮತ್ತು ಸಂಕ್ರಮಣದಂದು ಇಲ್ಲಿ ಏನ್ ನಡೀತದೆ ಅಂದ್ರೆ ಅನ್ನದಾನ ಸೇವೆ, ಅಯ್ಯಪ್ಪನಿಗೆ ಬಹಳ ಪ್ರಿಯವಾದ ಅನ್ನದಾನ ಸೇವೆ ನಡೀತದೆ. ಇದಕ್ಕೆಲ್ಲ ಹಿಂದೆ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿ ಈ ಒಂದು ಮಂದಿರವನ್ನು ಎತ್ತರಕ್ಕೆ ಬೆಳೆಸುವಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇರುವಂತಹ ನಮ್ಮ ಟ್ರಸ್ಟ್ನ ಅಧ್ಯಕ್ಷರಾಗಿರುವಂತಹ ಶ್ರೀನಿವಾಸ್ ಶೆಟ್ಟಿ ಪುಳ್ಳು ಅವರಿದ್ದಾರೆ. ಅವರಿಗೂ ಪ್ರೀತಿಯ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ನಮ್ಮ ಸಂಧ್ಯಾ ಭಜನೋತ್ಸವ ಸಮಿತಿಯ ಇಡೀ ಕುಟುಂಬವೇ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ವಿಶ್ವನಾಥ್ ನಾಯಕರು, ಸೀತಾ ವಿನಾಯಕ್ ಅವರ ಧರ್ಮಪತ್ನಿ, ಅವರ 2 ಮಕ್ಕಳು ಹಗಲಿರುಳು ದುಡಿದು ಅನ್ನದಾನವನ್ನ ಶ್ರೇಷ್ಠ ಮಟ್ಟಿಗೆ ಕೆಲಸ ಮಾಡ್ತಾ ನಮಗೆಲ್ಲರಿಗೂ ಪರಿಚಿತರಾದವರು ಶ್ರೀಯುತ ವಿಶ್ವನಾಥ್ ನಾಯಕ್ ಅವರು. ಅವರಿಗೂ ಪ್ರೀತಿಯ ಸ್ವಾಗತ. ಮಾತೃ ಮಂಡಳಿಯ ಕ್ರಿಯಾಶೀಲ ಅಧ್ಯಕ್ಷೆಯಾಗಿರುವಂತಹ ನಾಗವೇಣಿ ಶೆಟ್ಟಿ ಅಕ್ಕ, ನಿಮಗೂ ಪ್ರೀತಿಯ ಆತ್ಮೀಯ ಸ್ವಾಗತ. ಇಲ್ಲಿ ಉಪಸ್ಥಿತಿರುವಂತಹ ಎಲ್ಲ ಟ್ರಸ್ಟಿಗಳು, ಭಗವದ್ಭಕ್ತರು, ಭಜನಾ ತಂಡ, ಇಲ್ಲಿ ಮಾತೃ ಮಂಡಳಿಯ ಎಲ್ಲ ಸದಸ್ಯರುಗಳು, ದೀಪ ಪ್ರಜ್ವಲನೆ ಮಾಡಿದವರು, ಹೊಸಕೊರಲ್ನ ನಮ್ಮ ಜಯಂತನ್ನ ಇದ್ದಾರೆ, ಹಾಗೂ ಎಲ್ಲ ರಾಮಕೃಷ್ಣ ಪಟ್ಟರಿ ಅವರು ಮತ್ತೆ ಗಣೇಶ್ ಇವರು ಕಾರ್ಯಕ್ರಮ ನಿರೂಪಣೆ ಮಾಡುವವರು, ನಮ್ಮ ಆನಂದ ಕೆ ಅಸೈಗೌಳಿ ಅವರು, ಎಲ್ಲರಿಗೂ ಹೃದಯಾಂತರಾಳದ ಸ್ವಾಗತ ಬಯಸ್ತೇನೆ. ಸ್ವಾಗತ ಕಾರ್ಯಕ್ರಮ ಕೊನೆಗೊಳಿಸಿದ್ದೇನೆ. ನಮಸ್ಕಾರ. ಸ್ವಾಗತ ಭಾಷಣ ಮಾಡಿದಂತಹ ನಮ್ಮ ಟ್ರಸ್ಟಿಗಳಾದಂತಹ ತ್ಯಾಗ ಮಹರೇಕಳ ಇವರಿಗೂ ಕೂಡ ಶತ್ರುಬುದ್ಧಿ ವಿನಾಶಾಯ ದೀಪಜ್ಯೋತಿ ನಮೋಸ್ತುತೆ, ದೀಪಜ್ಯೋತಿ ನಮೋಸ್ತುತೆ. ಶುಭಂ ಕುರು ತ್ವಂ ಕಲ್ಯಾಣಂ ಆರೋಗ್ಯಂ ಧನ ಸಂಪದ. दीपज्योति परब्रह्म दीपज्योति जनार्दन. ಮಂತ್ರ ಅಪಗಣೆ ಗೊತ್ತುಂಡು ಯಾನಿ ವಿಶ್ವ ಪರಿಷತ್ ಸಂಘದ ಸಂಪರ್ಕ ಬರ್ತದೆ. ಸಂಘದ ರಡ್ಡು ಶಿಕ್ಷಣ ಪ್ರಾಥಮಿಕ ಅಂಜನೆ ದ್ವಿತೀಯ ಬ್ಯಾಂಗ್ಳೂರು ಆದ ಎಂಕ್ಲ ಒಂಜಿ ಸಂಘದ ಸಂಪರ್ಕ ಬತ್ತ ಹಿಡಿದು ಸಮಾಜದ ಬಗ್ಗೆ ಒಂತೆ ಕಲಕಲಿ ಬಿಟ್ಟು ಹಿಡಿದು ಈ ಅಯ್ಯಪ್ಪ ಮಂದಿರ ಕಾರಣ ಯಾನು ಮಂತ್ರತ್ತು ಆಂಡ 80 ಕಾಲೇಜ್ ರೂಪುನಾಣಿ ವಿಶ್ವ ಪರಿಷತ್ತು ಒಂಜಿ ವರ್ಷ ಪೂರ್ಣವಾದಿ ಕಾರ್ಯಕರ್ತೆ ಅದು
ಮೂಜಿ ಪೋರ್ತು ಮೂಜಿ ಇಲ್ಲ ಮನಸ್ಸು ಮಂತದು ಒಂಜಿ ವರ್ಷ ಫುಲ್ ಟೈಮ್ ವರ್ಕರ್ ಆದ ಮಂತದೆ ಅವಾಗ ಅನಂತಕೃಷ್ಣ ಭಟ್ರಲ್ಲ ಉಜಿರೆಡು ಭಾವ ಸಮ್ಮೇಳನ ಐಟ್ ಮೋಹನ್ ದಾಸ್ ಸುರತ್ಕಲ್ ಬೊಕ್ಕಂಜಿ ಬಾರಿ ಮಲ್ಲ ಎಂಗೆಲ್ಲ ಗಡ್ಡದ ಅರ್ನ ಪುದರ್ ಮರತ್ರ ಹೋಗುಂಡು ಅರೇ ಗೊತ್ತುಂಡು ಪುದರ್ ಮಲ್ಲ ಪ್ರಚಾರ ಕೆರಿತೀರಿ ಅವಾಗ ಸದಾನಂದ ಕಾಕಡೆ ಎಂಗಿಲ್ನ ಪ್ರಾಂತೀಯ ಮಲ್ಲ ದಕ್ಷಿಣ ಪ್ರಾಂತ ಪ್ರಚಾರಕ್ಕಾದ ಎಂಗ್ಲಿಗೆ ಒಂಜಿ ವರ್ಷ ಫುಲ್ ಟೈಮ್ ಎನ್ನ ವಿದ್ಯಾರ್ಥಿ ಜೀವನ ಮುಗಿಬೇಟಿಗೆ ಕೆಲಸ ಮನ್ಪುನ ಅವಕಾಶ ದಿಕ್ಕು ನೀಡಿದಾತ್ರ ಯಾನು ಸಮಾಜ ಸೇವೆ ಒಂಜಿ ಎಂಗೆ ಕೆಲವು ಸಮಯ ಕೆಲಸ ಮನ್ಪೇರೆ ಒಂಜಿ ಎಡ್ಡೆ ಅವಕಾಶ ದಿಕ್ಕಿದ್ದೀನಿ ಅಂಜನೆ ಅವ್ಯವನ್ನ ಒಂಜಿ ಶಿಕ್ಷಣಡು ಈ ಅಯ್ಯಪ್ಪ ಮಂದಿರ 87 ಬಹುಶಃ ಎಂಗ್ಲು ಪ್ರಥಮವಾದ ಮಾಲೆ ಪಾಡ್ನಾಗ ಎಂಗ್ಲು ಈ ಪರಿಸರಡು ಎನ್ನ ನಿಜವಾದ ಪೊಪ್ಪನ ಇಲ್ಲಿ ನಚ್ಚ ಫ್ಯಾಮಿಲಿ ಅಂಚೆನೆ ಇಂದು ಎನ್ನ ಅಮ್ಮನ ಊರು ಯಾನು ಎನ್ನ ಪ್ರಥಮ ಒಂಜಿ 10 ವರ್ಷದ ಜೀವನ ಎನ್ನ ಪೊಪ್ಪನ ಇಲ್ಲಲಾಂಡ 5 ಪಕ್ಕದ ಜೀವನ ಪೂರ ಮೂಲ ಕರಿಂಡು ಆ ಪೊರ್ತುಡು ಎಂಕ್ಲು ಮಾಲೆಪಾಡ್ನಾಗ ಒಂಜಿ 5 ಜನ ಒಂಜಿ ಪ್ರಮುಖ ಕಾರಣದಿತ್ತು ಒಂದು ಈ 30 ಸೆನ್ಸ್ ಜಾಗಿಗೆ ಆ ಅಪಘಾತ ಇತ್ತಿನ ಕಾರ್ಯಕರ್ತೆ ಪತ್ತದು ಎಂಕ್ಲು ಅಪಘ ಒಂಜಿ ಯೋಚನೆ ಪೋಂಡು ಒಂದು ಒಂಜಿ ನನ್ನ ಮಿತ್ತಿಗೆ ಬಾರಿ ಎಡ್ಡೆ ಒಂಜಿ ಕ್ಷೇತ್ರ ಸಾಧ್ಯತೆ ಉಂಡು ಐಕ್ ಒಂಜಿ ಅಪಘ ಏರಿಗಳ ಜಾಗೆ ಬೊಡ್ಚಿ ಆಂಡ ಎಂಕ್ಲು ಐಕ್ ಅಗರ್ ಪಾಡ್ನಾಗ ಬಾರಿ ಅಡೆತಡೆ ಬತ್ತುಂಡು ಆಂಡ್ಲ ನೇಟು ಪದ್ಮರಾಜೆ ಮತ್ತು ಅಕ್ಲು ಮೆಗ್ಗಿಪಲ ಎತ್ತೀರು 3 ಜನ ಎನ್ನೊಟ್ಟಿಗೆ ಬಾರಿ ಧೈರ್ಯ ಉಂಟು ಹಿಡಿದ ಹತ್ರ ಈ 30 ಸೆನ್ಸ್ಗಳು ಒಂಜಿ ಅಗರ್ ಪಾಡ್ದು ಇನ್ನು ಒಂಜಿ ಫೌಂಡೇಶನ್ ಪಾಡ್ನ ಒಂಜಿ ಎಂಕ್ ಒಂಜಿ ಅವಕಾಶ ತಿಕ್ಕಂಡು ಆ ಪೊರ್ತುಡು ಒಂಜಿ 5 ಜನ ಇತ್ತದು ಎಂಕ್ಲು ಒಂಜಿ 87 ಒಂಜಿ ಅಯ್ಯಪ್ಪ ಮಂದಿರ ಬಾರಿ ಕಮ್ಮಿ ಖರ್ಚಿಡು ಶ್ರಮೊಟ್ಟು ಕಟ್ಟದನ ಅಪಗ ಎಂಕ್ಲು ನೇಕ್ ನಿಜವಾದ ದುಡ್ಡು ಖರ್ಚಾತಿಜಿ ಮಾತೆಲ್ಲ ಬೇಲೆ ಮಂತೀರಿ ಅಪಗ ಒಂಜಿ 10, 30, 40 ಜನ ಎಂಕ್ಲು 86, 87 ಮಾಲೆ ಪಾಡ್ದು ಓದಿತ್ತು ಅಪಗ RTO ಶಾಂಭಟ್ರು DCI ನಾರು RTO ಹತ್ತಿರ ಕುಡ್ಲಾಡಿ ಅಂಜನಿ ನಾಮ್ದು ವಿಷಯನ ಎಂಕ್ಲು ಎತ್ತಿತ್ತ ಅಪಗ ಆರು ಒಂಜಿ ಪಾತ್ರ ಪಂಡಿರು ಶೆಟ್ರೆ ನೀವು ಆದಷ್ಟು ಜನ ಸೇರಿಸಿ ಅದೇ ದೊಡ್ಡ ಸಂಪತ್ತು ಅವು ಇನಿ ನಿಜವಾದ ಉಂಡು ಆರ್ನ ಪಾತ್ರ ಇನಿ 40 ವರ್ಷೋಡು ಅಯ್ಯಪ್ಪ ಬೇತೆ ಇನಿ 40 ವರ್ಷೋಡ್ಲ ಎಂಕ್ ಈ ಮಂದಿರ ಆವಡನಲ್ಲ ಮಸ್ತ್ ಜನ ಎನ್ನೊಟ್ಟಿಗೆ ಕೈ ಜೋಡಿಸದಿರು ಮಸ್ತ್ ಜನ ಉಳ್ಳೇರು ಇನಿ ಕೆಲವು ಜನ ನಿಷ್ಠುರ ಒಂದುಲ್ಲೆ ಎಂಕ್ಲೇರು ಮರತರ ಬಂದೊಂದುಳ್ಳೇರು ಇನಿ ಎಡ್ಡೆ ರೀತಿ ಒಂಜಿ ಟ್ರಸ್ಟಿ ಆದು 10-17 ಜನ ಟ್ರಸ್ಟ್ ಮಂತದು 5 ವರ್ಷ ದುಂಬು ಒಂಜಿ ಬಾರಿ ಶೋಕದ ಮಂದಿರ ಕಟ್ಟೋಡ್ನಲ್ಲ ಮಸ್ತ್ ಜನ ಶ್ರಮ ಉಂಡು ನೇಟು ಇನ್ನು ಒಂಜಿ ಎಂಕ್ಲ ಒಂಜಿ ಆಸೆದಾದ ಪಂಡ ಎಂಕ್ಲು ಕಟ್ಟನ ಮಂದಿರ ಅವು 100 ವರ್ಷ ಬಾಲಿಕೆ ಬರ್ತದೆ ಸಮಾಜಕ್ಕೆ ಒಂಜಿ ಸ್ವಾಭಿಮಾನದ ಅಸೆಗೊಳಿದ ಜನ ಎಂಕ್ಲ ಇವ್ರಿಗೆ ಒಂಜಿ ಸ್ವಾಭಿಮಾನದ ಸಂಕೇತವಾದ ಅವು ಉಪ್ಪೋಡು ಮನ್ಪುಣ ಆಕಾಂಕ್ಷೆಡು ಎಂಕ್ಲು 6 ವರ್ಷ ಸತತ ಭಂಗ ಬರ್ತದೆ ಎಂಕ್ಲ ಮಾತ ಕೆಲಸ ಬಿಡ್ದು ಸಾಧಾರಣ ಫುಲ್ ಟೈಮ್ ಕೊರ್ದು ಇನಿ ಐಕ್ಯ ಪಾಡ್ದನ ಮರ ಖಂಡಿತ ಇಂಕೊಂಜಿ ಬಾರಿ ಮಲ್ಲ ಅಂದುಂಡು ಅವು 100 ವರ್ಷ ಅಲ್ಲ ಪಂದಂದು ಅಂಚಿನ 106 ವರ್ಷ ಬಾಲು ಪರಮರನ ಎಂಕ್ಲು ಸುಳ್ಳ್ಯಾಡ್ದು ಕೊನತ್ತು ಪಾಡ್ದು ಐಟು ಮಸ್ತ್ ಕಷ್ಟ ಬೈದ ಆ ಕಷ್ಟ ಬಂದಾಗ ರೇಂಜರ್ ನಕ್ಲು ಮಸ್ತ್ ಉಪದ್ರ ಕೊಡ್ತೀರಿ ಎಂಕ್ಲಿಗೆ ಆಂಡಲ ಇನಿ ಒಂಜಿ ಅನ್ಯಮತಿಯ ಒಂದು ಶಾಸಕ ಆಂಡಲ ಎಂಕ್ಲ ಬೆರಿಟ್ ಉಂತುದು ರಮನಾಥ್ ರೈ ಅಪ್ಪ ಅರಣ್ಯ ಸಚಿವರಾಗ್ತೀರಿ ಎಂಕ್ಲು ಮರಕೊಂದನಾಗ ಮಸ್ತ್ ಎಂಕ್ಲು ರೇಂಜರ್ ನಕ್ಲು ಐತಾ ನೇತಾಕ್ಲು ಪೂರ ಉಪದ್ರ ಕೊರ್ನಲ್ಲ ಎಂಕ್ಲು ಐನು ಸಾಸಮಯ ಕೊನತದು ಆ ಮರಕ್ಕಲಿಗೆ ₹1 ಖರ್ಚಿಜ್ಜಂದ್ರೆ ಎಂಕ್ಲು ಐನು ಒಂಜಿ ಕೆಲವೇ ಎಂಕ್ಲ ಟ್ರಸ್ಟ್ ಲೀಡರ್ ಪ್ರಶಾಂತ್ ಕಾಜವಿಪ್ಪೇರಾವು ಎಂಕ್ಲ ಮಂಜುನಾಥ್ ಆಳ್ವಿಯರು ಪೋಡು ಒಂಜಿ 5 ಜನ ಟ್ರಸ್ಟ್ ನಕ್ಲಿ ಐಟು ಸತತ ಭಂಗಬತ್ತಿನ ಹಿಡ್ದ ಈ ಪೂರ್ಣ ಪ್ರಮಾಣದ ಮರ ಹೂವೇ ದುಡ್ಡಿಜ್ಜಂದೆ ನೇಕ್ ಕೊಂದರೆ ಆತನು ಅಂಚೆನೆ ಮಸ್ತ್ ಜನ ಸಾಕಾರ ತಿಕ್ಕಿದನು ಇನಿ ಅನಂತಕೃಷ್ಣ ಭಟ್ರು ಬಾರಿ ಮಲ್ಲ ಒಂಜಿ ಆಶ್ರಮ ಕಟ್ಟಿದಿರು ಅಪಗ 86, 87 ಕಟ್ಟಿನಾಗ ರುಕ್ಮಿಣಿ ಎಂಕ್ಲು ವಿಶ್ವ ವರ್ಷ ಫುಲ್ ಟೈಮ್ ವರ್ಕರ್ ಅದು ಪುನಗ ಒಂಜಿ ಬಾಲೆ ಅಪಗ ಒಂಜಿ ಭಿಕ್ಷರ ಕೈಟ್ಟು ಬಸ್ ಸ್ಟ್ಯಾಂಡ್ ಹಿಡಿತೀನಿ ಅಪ್ಪಾಗ ಏನಾಡು ದಿನಾಲ ಬಂದ್ಪುಂಡು ರಿಕ್ಮಯ್ಯನಿ ಈ ಬಾಲಿನ ಕೊನತ್ತದು ದಾದಲ್ಲ ಅಪ್ಪನ ಕೈಟ್ ತಪ್ಪದು ನಮ್ಮ ಐನು ಕೊನೋದು ಆಶ್ರಮ ಮಾಡ್ಬಿಡೋಡು ಏನಾಡು ದಿನಾಲ ಬಂದು ಬ್ಯಾನ್ಲಾರಲ್ಲಿ ಒಟ್ಟಿಗೆ ಜೆತ್ತೊಂತೀನಿ ವಿಶ್ವ ಫುಲ್ ಟೈಮ್ ವರ್ಕರ್ ಆರು ಒಂಜಿ ದಿನ ಈ ಬಾಲಿನ ಬಾರಿ ಪ್ರೀತಿ ಮಂತದು ಮೆಲ್ಲ ತಪ್ಪಾದ ಎಂಕ್ಲು ಆಶ್ರಮ ಮಾಡ್ಕೊಳತ್ತು ಬಿಡಿ ಆ ಬಾಲಿನ ಭಾರತಿನ ಪುದರ್ದಿದ್ದು ಅರೆ ಗೊತ್ತುಪ್ಪು ಅನಂತಕೃಷ್ಣ ಭಟ್ರಿಗೆ ಗೊತ್ತುಂಡು ಆ ಬಾಲಿನ ಮಲ್ಲೈನ ಟೆಲ ಏನಾಗೈತಾರೆ ಇಂಚಿ ಲೆತುಂ ಬರುಂತೇರಿ ರುಕ್ಮಯ್ಯನಿ ಆರ್ ಬಕ್ಕ ತೀರಿಯರಿನಿ ಅಲ್ಲ ಆ ಬಾಲ ಸಂಸ್ಕಾರ ಕೇಂದ್ರದ ಬಗ್ಗೆ ಮೀರು ಮಸ್ತ್ ಪಾತಿರೀರಿ ಆಂಡ ಇನಿ ಅನಂತಕೃಷ್ಣ ಭಟ್ ಹಿಡಿದು ಸಮಾಜಕ್ಕೆ ಬಾರಿ ಮಲ್ಲ ಕೊಡುಗೆ ಆತನು ಇನಿ ಎನ್ನಾರೇ ಪಾಪ
ಪರಿಚಯ ಹೆಂಗೆ ಕಾರಣ ಭಾರಿ ಪರಿಚಯ ಉಂಡು ಹೆಂಗೆ ಭಾರಿ ಅರ್ನ ಮಿತ್ತು ಗೌರವ ಅಂಚೆ ನಮ್ಮ ಸ್ವಾಮಿಲು ಇನಿ ನಾಳೆನು ಸ್ವಾಮಿನಕ್ಲು 25 ತಾರೀಕಿಡ್ದು ಬೊಕ್ಕ ಈ ಜಾಗಿಗೆ ಪಾದಾರ್ಪಣೆ ಮಂತದ್ದು ನಂಗೆ ಈ ಮಣ್ಣು ನಿಜವಾದಲ ಒಂಜಿ ಮಹಾ ಶಕ್ತಿದ ಒಂಜಿ ಕೇಂದ್ರ ಆಪುಂಡು ಇನಿ ಕೊಂಡೆಯೂರು ಸ್ವಾಮಿಲು ಬತ್ತೀರಿ ಅಂಚೆನೆ ನೇಡು ದುಂಬು ನಮ್ಮ ಒಡಿಯೂರು ಸ್ವಾಮಿಲು ನಮ್ಮ ಕರಿಂಜ ಸ್ವಾಮಿಲು ನನ್ನ ಮೂಜಿ 4 ಸ್ವಾಮಿನಕ್ಲು ನಮ್ಮ ಈ ಕ್ಷೇತ್ರ ಬತ್ತೀರಿ ಅಂಚೆನೆ ನಮ್ಮ ಮಾನಿಲ ಸ್ವಾಮಿಲ್ಲ ಬರ್ರಿರ್ಲಿರಿ ಈ ಒಂಜಿ ಮಾತೆರ್ನ ಸಾಕಾರಡು ಅಯ್ಯಪ್ಪ ಮಂದಿರ 40 ವರ್ಷಕ್ಕೆ ಎಲ್ಲೇ ರೀತಿ ಕಟ್ನಲ್ಲ ಎಡ್ಡೆ ರೀತಿ ಇನಿ ಮಾತೆರ್ನ ಸಾಕಾರಡು ಐನು ಪೊರ್ತು ಅನ್ನದಾನ ಅಲ್ಪ ದುಡ್ಡು ಉಪ್ಪಡು ಉಪ್ಪಂದೆ ಕುಲ್ಲಾಡು ಎಂಕ್ಲ ಒಂಜಿ ರಾಮಕೃಷ್ಣ ನಮ್ಮ ದುಡ್ಡು ತೀಯರ್ ಬಲ್ಲಿ ಅನ್ನದಾನ ತಿಂಗಳು 5 ದಿನ ಕೊರಡೆ ನಮ್ಮ ಐನು ಮುಂತಾವನ ಪ್ರಶ್ನೆ ಇಜ್ಜಿಂದು ಇನಿ ಆರ್ಥಿಕ ವ್ಯವಸ್ಥೆ ಎಂಚನೆ ಉಪ್ಪಾಡು ರಡ್ಡು ಪೊರ್ತು ಪೂಜೆ ಸ್ವಾಮಿನಕ್ಲು ಮಂತಂದುಲ್ಲೇರು ನಮ್ಮ ಗುರುಸ್ವಾಮಿನಕ್ಲು ಅಕ್ಲಿಗೆ ನಮ್ಮ ಹೂವೇ ರೀತಿಯ ಸಂಭಾವನೆ ಕೊರ್ಪುಜ ಬಾರಿ ಕಷ್ಟೋಡು ಮಂತಂದುಲ್ಲೇರು ಕಷ್ಟೋಡನ್ನೆಲ್ಲ ಅಕ್ಲಿಗೆ 1 ಗಂಟೆ 2 ಗಂಟೆ ಟೈಮ್ ಕೊರ್ಪೇರು ಅಕ್ಲ ಮಾನ್ ಕಷ್ಟ ಇನಿ ನಮ್ಮ ಕಾರ್ಯಕ್ರಮವನ್ನು ಮಸ್ತ್ ಜನ ನಮ್ಮ ಬರ್ಪ ನಮ್ಮ ಟ್ರಸ್ಟ್ ಹಾಕಿಲ್ಲ ಆಂಡ ಪ್ರತಿನಿತ್ಯ ಪೂಜೆ ಅನ್ನಕ ಜನ ಬಾರಿ ಕಮ್ಮಿ ಅಪ್ಪ ಆಂಡಲ್ಲ 2-3 ಜನ ಮಾಸ್ಟ್ರಿಗೆ ಗೊತ್ತುಂಡು ಆಯ್ತಾ ಪಿಕ್ಚರ್ ಆಯ್ತಾ ಅಂದು ಅಂಚದು ಪುನಃ ಮಾತಿರಲ್ಲ ನಿತ್ಯ ಪೂಜೆ ಅನ್ನಗ ಟ್ರಸ್ಟ್ ನಕ್ಲಿ ಮಾತಿರ ನಿಖಿಲ್ ಬಲೆ ಭಾಗವಹಿಸಲಿ ಆ ಗುರುಸ್ವಾಮಿ ನಕ್ಲಿಗೆ ನಿಖಿಲ್ನ ಪ್ರೋತ್ಸಾಹ ಬೂಡು ಅಕ್ಲಿಗೆಲ್ಲ ಒಂಜಿ ಸ್ಥೈರ್ಯ ಕೊರಲಿ ರಡ್ಡು ಪೊರ್ತು ಪ್ರಾಮಾಣಿಕವಾದ ಹೂವಿ ಸಂಭಾವನೆ ಜನ ಪೂಜೆ ಮಂತಂದುಲ್ಲೇರು ಅಂಚದು ಪುನಃ ಈ ಮಂದಿರ ಬಾರಿ ಪೊರ್ರುಡು ನನಾತು ಸಭಾಂಗಣ ಇರಂಡು ಪಾಕಶಾಲೆ ಇರಂಡು ಮಸ್ತ್ ಬೇಲೆ ಇರಂಡು ನೇಟ್ರಿ ನಮ್ಮ ಮಾತೆರ್ಲ ಒಂಜಪ್ಪೆ ಜೋಕುಲ್ಲಕ ಏಕ ಮನಸ್ಕಿಡು ಅಯ್ಯಪ್ಪೆ ಬಣ್ಣ ಕಲಿಗೆ ಹೊರದಿ ಎಂಕ್ಲು ಸತತವಾದ ಮಾತ ಒಂಜಿ ನೇಟು ಬಿಡ್ದು ಯಾಲ್ನ ಅಕ್ಲು 2 ಜನ ಅಕ್ಲಿಗೆ ಉಲಾಯಿ ಪಗ್ಗೆ ರಾಜಿಂದ ಅಕ್ಲನ ಓವೆ ಒಂಜಿ ಕಾರಣಡು ಯಾಲ್ನ ಮೂಜನೆ ವ್ಯಕ್ತಿ ಆದ ಇಟ್ಟು ಪೂಜೆ ಮಂತಂದುಲ್ಲೆ ಅವು ಒಂಜಿ ನಮ್ಮ ಮಲ್ಲ ಪುಣ್ಯ ನೆನತದ ಈ ಒಂಜಿ ಕಲಿಯುಗ ವರದಿ ಬಂಡ ನಂಗೆ ಬಾರಿ ಮಲ್ಲ ಒಂಜಿ ಶಕ್ತಿ ದೇವತೆ ಈ ಕಲಿಯುಗೋಡು ಅಂಚನೆ ನಮ್ಮ ಗುರುಸ್ವಾಮಿ ಆಯ್ನಕ್ಲು ನಮ್ಮ ಪ್ರತಿ ವರ್ಷಲ ಮುಲ್ಪಡ್ದಂಜಿ 10-30-40 ಜನ ಶಬರಿಮಲೆಗೆ ಮಾಲೆದಾರಿ ಅದು ಪೋಂದಿಲ್ಲ ನಮ್ಕಲ ಇತ್ತೀಚಿನ ನೇಟು ಒಂಜಿ ವರ್ಷೋಡು 2 ಸರ್ತಿ ಪೋಪುನ ಒಂಜಿ ಅವಕಾಶ ತಿಕ್ಕು ವರ್ಷೋಡು 2 ಸರ್ತಿ ನಮ್ಮಲ್ಲ ವಾ ಕಷ್ಟ ಅನ್ನಲ್ಲ ಈ ಆರೋಗ್ಯ ಸರಿಜನೆಲ್ಲ ಪೋಂದಿಲ್ಲ ಅಂಚದು ಪುನಃ ಪನ್ಪುಣ್ಣ 40 ವರ್ಷದ ಇತಿಹಾಸ ಮಲ್ಲ ಸುದೀರ್ಘ ನೇಟು ಮಸ್ತ್ ಜನ ಎನ್ನ ಕಣ್ಣೆದುರುಡು ಬರಂದುಲ್ಲೇರು ಎಂಗೆ ಸಾಯಮಂತನಕ್ಲು ಈ ಮಂದಿರಾಗಿ ಎಂಗೆ ಏನು ಪನಿಯರ ಪುರ್ಸತಿ ಎಂಗೆ ಮಾಸ್ಟರ್ 5 ನಿಮಿಷ ಸಮಯ ಕೊಡ್ತೀನಿ ನನ್ನ ಎಂಗೆ ಸಮಯ ಇತ್ತಿಂದ ನಾನು 1 ಗಂಟೆ ಏನಡ ಪಾತಿರಂಜಿನ ಮಸ್ತ್ ವಿಷಯ ಉಂಟು ನಾನು ಇನ್ನು ಪಾತಿರೋ ಸಮಯ ಆಯ್ತು ನಮ್ಮ ಮಸ್ತ್ ತೊಂದರೆ ಅವು ಹಿಡಿದು ನಮ್ಮ 2 ಜನ ಸಂಪತ್ತದ ವ್ಯಕ್ತಿಲಿ ನಮ್ಮ ಎದುರು ಕುಳ್ಳುದಿರು ಅಕ್ಲಿಗೆ ಪಾತಿರದು ಅಕ್ಲನೇನು ನಮ್ಮ ದೇತೊಂದು ಈ ನನ್ನ ಮಿತ್ತಿಗೆ ನಮ್ಮ ಬಾರಿ ಪೊರ್ಲುಡು ಒಂಜಿ ಏಕ ಮನಸ್ಸು ನಮ್ಮ ಏತು ನಮ್ಮ ಹೃದಯನ ಶುದ್ಧೋಡು ದಿಯನ ಆತು ನಮ್ಮ ಅವು ಮಲ್ಲ ಸಂಪತ್ತು ನೆನಪು ದುಡ್ಡು ನಂಗೆ ಮುಖ್ಯ ಆತು ದುಡ್ಡು ನಮ್ಮ ಸ್ವಾಭಿಮಾನದ ಬದುಕಿಗೆ ಮಾತ್ರ ಅವು ಸರ್ವಸ್ವತ್ತು ಮಂಡದು ನಮ್ಮ ಕೆಲಸ ಮಂತನಕ್ಲು ಅಂಚೆನೆ ನಂಗೆ ಮಾತಿರಲ್ಲ ಅಯ್ಯಪ್ಪೆ ಅನುಗ್ರಹ ಮಂತದ್ದು ಎಡ್ಡೆ ಬುದ್ಧಿ ಕೊರ್ದು ಈ ಊರ್ದ ಜನಗಳಿಗೆ ಸುಖ ಶಾಂತಿ ನೆಮ್ಮದಿ ಕಡೆ ಈ ಮುಲ್ಪ ಬತ್ತದ ಕೈ ಮುಗಿನಕ್ಲಿಗೆಲ್ಲ ದೇವರು ಸುಖ ಕೊರಡಿ ನಮ್ಮ ಎಡ್ಡೆ ರೀತಿ ಒಂದೇ ಬದುಕುನಾಥ ದಿನ ನಮ್ಮ ಪೊರ್ಲುಡು ಆರೋಗ್ಯಡು ನಮ್ಮ ಒಂಜಿ ಸ್ಥಿರಟ್ ಸಮಾಧಾನ ಬದುಕದು ಒಂಜಿ ಎಡ್ಡೆ ರೀತಿಯ ಜೀವನ ಮನ್ಪ ಬಂಡದ ಎನ್ನ 2 ಪಾತ್ರನು ಒಂತ ಸ್ವಾಮಿ ಶರಣಮಯ್ಯ ಪ್ರಸ್ತಾವನೆಯ ಇಷ್ಟಪಟ್ಟವರಿಗೆ ನಾನು ಹಾಗೂ ನಮ್ಮ ಸ್ವಾಮಿಯವರು ಇದ್ದಾರೆ ಅವರಿಗೂ ಕೂಡ ಹಾಗೂ ನಮ್ಮ ಪ್ರತಾಪ್ ಕೆ ಟ್ರಸ್ಟ್ನ ಅಸೇಗೋಳಿ ಅವರು ಕೂಡ ನಾನು ಹೇಳುತ್ತಾ ರಮೇಶ್ ಶೆಟ್ಟಿಗಾರ್ ಹಾಗೂ ಪುನೀತ್ ಅತ್ತವಾರ್ ಶ್ರೀಮತಿ ರಾಜೀವಿ ಶೆಟ್ಟಿ ಶ್ರೀಮತಿ ವನಿತಾ ಶೆಟ್ಟಿ ಸುಧಾಕರ್ ಸುಭಾಷ್ ಧರ್ಮನಗರ ಶ್ರೀಮತಿ ರಾಜೇಶ್ವರಿ ರವಿ ದಡಸು ಹಾಗೂ ಸುನಿತಾ ಹೊಡಕವಾರ್ ಶ್ರೀಮತಿ ಸುರೇಖಾ ತಾರನಾಥ್ ಇವರಿಗೆಲ್ಲರಿಗೂ ನಾನು ಧನ್ಯವಾದ ಹೇಳುತ್ತಾ ಅಭಿನಂದನೆ ಹೇಳುತ್ತಾ ನಾನು ಈ ಅಯ್ಯಪ್ಪ ದೇವಸ್ಥಾನದಲ್ಲಿ ಹಸೆಗೋಳಿ ಅಯ್ಯಪ್ಪ ದೇವಸ್ಥಾನ ಅಂತ ಹೇಳುವಾಗ ಒಂದು ಖುಷಿ ಆಗ್ತದೆ. ಯಾಕಂದರೆ ಇಲ್ಲಿ ಈ ವಠಾರದಲ್ಲಿ ದೇವಸ್ಥಾನವೇ ಇಲ್ಲ. ಬೆಳಿಗ್ಗೆ ಎದ್ದು 5 ಗಂಟೆಗೆ ಹೋಗಿ ಕೆಲಸ 5 ಗಂಟೆಗೆ ಪೂಜೆ ಮಾಡ್ತಾರೆ. 5 ಗಂಟೆ ಪೂಜೆ 1 ಗಂಟೆಗೆ ಹೇಳುವಾಗ ನಮಗೂ ಕೂಡ ಒಂದು ಭಾರಿ ಖುಷಿ ಆಗ್ತದೆ. ಎಲ್ಲಿ ಈಗ ನಾವು ದೇವಸ್ಥಾನ ಹೋಗಬೇಕಾದ್ರೆ ನಾವು ದೇರ್ಲಗಟ್ಟೆ ಹೋಗಬೇಕು, ತಪ್ಪಿದ್ರೆ ಕುತ್ತಾರಿಗೆ ಹೋಗಬೇಕು. ಈ ದೇವರ ಕೆಲಸ ಅಂತ ಹೇಳಿದರೆ ನಮಗೆ ಗೊತ್ತಾಗುವುದಿಲ್ಲ. ನಾವು ದೇವರಿಗೆ ಬೆಳಿಗ್ಗೆ ಈಗಿನ ಮಕ್ಕಳು ಎಷ್ಟು ಗಂಟೆ ಹೇಳ್ತಾರೆ ಅಂದರೆ 7 ಗಂಟೆಗೆ ಹೇಳ್ತಾರೆ. ಪಾಪ ಬೆಳಿಗ್ಗೆ ಏಳ್ಲಿಕ್ಕೆ ಆಗುದಿಲ್ಲ, ಪಾಪ ಮಕ್ಕಳಿಗೆ ಏಳ್ಲಿಕ್ಕೆ ಆಗ್ತದ, ಚಳಿ ಆಗ್ತದೆ. ಈ ಬೆಳಿಗ್ಗೆ ಇಂಥ ದೇವಸ್ಥಾನಕ್ಕೆ ಒಂದು ಬೆಳಿಗ್ಗೆ ಬೇಗ ಬಂದು ಒಂದು 6 ಗಂಟೆಗೆ ತಂದೆ ತಾಯಿಯವರು ಎಲ್ಲರೂ ಸೇರಿ ತಂದೆ ತಾಯಿಯವರು ಈ ಮಕ್ಕಳಿಗೆ ಕರ್ಕೊಂಡೋಗಿ ದೇವಸ್ಥಾನಕ್ಕೆ ಒಂದು ಇದು ಕರ್ಕೊಂಡು ಬಂದರೆ
ಮಕ್ಕಳು ಕೂಡ ಒಳ್ಳೆ ವಿದ್ಯಾಭ್ಯಾಸ ಹಾಗೂ ಎಲ್ಲ ಇದರಿಗೆಲ್ಲರಿಗೂ ಅರ್ಥ ಆಗ್ತದೆ ಮಕ್ಕಳಿಗೆ. ಈ ಮಕ್ಕಳಿಗೆ ಎಂತ ಈಗಿನ ಸಂದರ್ಭದಲ್ಲಿ ಒಂದು ಮೊಬೈಲ್ ಒಂದು ಕೊಟ್ಟರೆ ಬೇರೆ ಏನು ವಿಷಯ ಇಲ್ಲ. ಆ ಮೊಬೈಲ್ ಮಾತ್ರ ಒಂದು ಊಟ ಮಾಡಬೇಕು, ಚಿಕ್ಕ ಮಕ್ಕಳಿಗೆ ಕೂಡ ಒಂದು ಮೊಬೈಲ್ ಬೇಕು. ಮೊಬೈಲ್ ಇಲ್ಲದೆ ಊಟವೇ ಮಾಡುವುದಿಲ್ಲ. ಈಗ ಆ ಸಿಚುವೇಶನ್ಗೆ ಹೋಗಿದ್ದೇವೆ. ಆದ ಕಾರಣ ನಮಗೆ ಇಂಥ ಒಂದು ಅನ್ನದಾನ ಸೇವೆ ಅಂತ ಹೇಳ್ತೀರಿ ನೀವು, ನಿಮಗೆ ಗೊತ್ತಾಗುವುದಿಲ್ಲ. ನಾವು ಅನ್ನದಾನ ಇನ್ನೊಬ್ಬರಿಗೆ ಕೊಟ್ಟರೆ ಏನಾಗ್ತದೆ, ನಾವು ಯಾಕೆ ಕೊಡಬೇಕು, ಕಿಸೆಯಿಂದ ಯಾಕೆ ಕೊಡಬೇಕು ಅಂತ ಹೇಳ್ತೀರಿ. ಆದರೆ ಅದು ಅಲ್ಲ, ನಾವು ಇನ್ನೊಬ್ಬರಿಗೆ ಅನ್ನದಾನ ಏನೋ ಸಹಾಯ ಮಾಡಿದರೆ ಅವರು 4 ಜನರ ಮನಸ್ಸಿನಲ್ಲಿ ಆ ಒಂದು ಖುಷಿ ಆಗ್ತದೆ, ಅವರಿಗೆ ಭಾರಿ ಸಂತೋಷ ಆಗ್ತದೆ. ನಾವು ಊಟ ಮಾಡಿದ ಒಳ್ಳೆ ಒಂದು ತೃಪ್ತಿದಾಯಕ ಆಗ್ತವೆ. ಅವರ ಆಶೀರ್ವಾದ ನಮಗೆ ಖಂಡಿತ ಸಿಗ್ತದೆ. ಇದು ಯಾರಿಗೂ ಗೊತ್ತಿರುವುದಿಲ್ಲ, ನಮಗೆ ಅದು ಎದುರಿಂದ ಮಾತ್ರ ಗೊತ್ತಾಗುವುದಿಲ್ಲ, ಹಿಂದೆಯಿಂದ ನಮಗೆ ಅದು ಬೇರೆ ರೂಪದಲ್ಲೇ ಗೊತ್ತಾಗ್ತದೆ. ಅದು 4 ಜನದ ಆಶೀರ್ವಾದ ಸಿಕ್ಕಿದ್ರೆ ಕೂಡ ಅದು ಖಂಡಿತ ನಮಗೆ 10 ಜನ ಆಶೀರ್ವಾದ ಮಾಡಿದ್ರೆ ಅದರಲ್ಲಿ ಒಂದಾದ್ರೂ ನಮಗೆ ಆಶೀರ್ವಾದ ಫಲತೆಗೆ ಸಿಗ್ತದೆ. ಯಾಕಂದ್ರೆ ಅದರ ನನಗೆ ಅನುಭವ ಆಗಿದೆ, ಅದು ಕೂಡ ನನಗೆ ಹೋಗ್ತದೆ. ಮತ್ತೆ ಹಿರಿಯರದು ಮೈಂಡ್ ನೋಡ್ಲಿಕ್ಕೆ ನಮಗೆ ಹಿರಿಯರದು ನಮ್ಮ ಹಿರಿಯತನದವರು ನಮಗೆ ಯಾವಾಗಲೂ ನಾವು ಅವರನ್ನು ದೋಷಿಸಬಾರ್ದು, ಇಲ್ಲದ್ರೆ ಅವರ ಮನಸ್ಸನ್ನು ನೋಯಿಸಬಾರ್ದು. ಎಂಥವೇ ಆಗಲಿ, ಯಾವ ಜಾತಿಯೇ ಆಗಲಿ, ನಾವು ಅವರ ಮನಸ್ಸನ್ನು ನೋಯಿಸಿದ್ರೆ ಅವರು ಸತ್ಯವಂತರು, ಅವರು ಏನು ನಮಗೆ ಹೇಳಿಲ್ಲ, ಅವರಿಗೆ ಮನಸ್ಸು ನೋಯಿಸಿದ್ರೆ ನಮಗೆ ಖಂಡಿತ ಶಾಪ ನಮಗೆ ತಟ್ಟೇ ತರ್ತದೆ. ಆದ ಕಾರಣ ಇಂಥ ಅಸಹ್ಯಗೋಳಿಯಲ್ಲಿ ನಮಗೆ ಇಂಥ ದೇವಸ್ಥಾನದ ಬರುವಾಗ ನಮಗೆ ಭಾರಿ ಖುಷಿ ಆಗ್ತದೆ. ನನಗೆ ಕೂಡ ಈ ದೇವಸ್ಥಾನಕ್ಕೆ ಆಗಬೇಕು ನಾನು ಕೂಡ ಭಾರಿ ಒಂದು ಖುಷಿಯಲ್ಲಿದ್ದಾಳೆ. ನಮ್ಮ ಶ್ರೀನಿವಾಸ ಶೆಟ್ಟಿ ಪೋಲವರು ಇದ್ದಾರೆ, ಅವರಿಗೂ ಕೂಡ ನನಗೆ ಭಾರಿ ಖುಷಿ ಆಗ್ತಿತ್ತು. ದೇವಸ್ಥಾನಕ್ಕೆ ಬಂದು ಯಾವಾಗ ನಾಡಿದ್ರು ಒಂದು ದೇವಸ್ಥಾನದ ಕ್ಲೀನ್ ಮಾಡುವಾಗ ಇಲ್ಲದೊಂದು ಬಳೆ ಇದ್ರು ಕೂಡ ನನಗೆ ಕೂಡ ಬೇಜಾರಾಗ್ತದೆ, ಒಳ್ಳೆ ಆಗಬೇಕು ಅಂತ ನನಗೆ ಭಾರಿ ಖುಷಿ ಆಗ್ತಿತ್ತು. ಮುಂದೆ ಇದನ್ನು ಈ ಮಂದಿರ ಹೋಗಿ ದೇವಸ್ಥಾನ ಒಂದು ಅಯ್ಯಪ್ಪ ದೇವಸ್ಥಾನ ಆಗಬೇಕು, ಭಾರಿ ದೊಡ್ಡ ದೇವಸ್ಥಾನ ಆಗಬೇಕು ಅಂತ ನನಗೆ ಕೂಡ ಭಾರಿ ಆಸೆ ಹೋಗಿದೆ. ಯಾಕಂದ್ರೆ ಈ ಆಸೆಗೋಳಿ ಬಂದ ನಂತರ ಯಾರಿಗೂ ಗೊತ್ತೆ, ಆಸೆಗೋಳಿ ಬಂದ ನಂತರ ನಾವು ಇಷ್ಟು ವ್ಯಕ್ತಿತ್ವ ಆಗಿದ್ದೇವೆ. ನನಗೆ ಭಾರಿ ಸಂತೋಷವಾಗಿದೆ. ಈಗ ಆಸೆಗೋಳಿಯಲ್ಲಿ ಇದ್ದರೆ ನಾವು ಆಸೆಗೋಳಿ ಇರಬೇಕು ಅಂತೇಳಿ. ಆದ ಕಾರಣ ಇನ್ನು ಮುಂದೆ ಕೂಡ ಇಂಥ ಒಂದು ಒಳ್ಳೆ ಕಾರ್ಯಕ್ರಮ ಆಗಲಿ ಅಂತ ಹೇಳ್ತಾ ನಾನು 2 ಮಾತನ್ನು. ವಂದನೆಗಳು ಸುಧಾಕರ್ ನಾಯಕರವರಿಗೆ. ನಮ್ಮ ಗೌರವ ಉಪಸ್ಥಿತಿಯಲ್ಲಿ ಪ್ರತಾಪ್ KS ರವರು ತಮ್ಮ 2 ನಿಮಿಷದ ಅನಿಸಿಕೆಗಳನ್ನು ಹೇಳಬೇಕಂತ ವಿನಂತಿಸ್ತಾ ಇದ್ದೇನೆ. ಇಲ್ಲಿ ಒಂದಷ್ಟು ಚಿಂತನೆಗಳಿತ್ತು, ಭಯ ಇತ್ತು. ಆದರೆ ಆಗ್ತಾ ಈಗಾಗಲೇ 43 ದಿವಸ ಕಳೆದು ಇನ್ನು ಮುಗಿತವು ಅಂತ ಹೇಳುವಂಥ ಒಂದಷ್ಟು ಬೇಸರದ ಸಂಗತಿಗಳು. ಪ್ರತಿನಿತ್ಯ ಇಲ್ಲಿ ಕಾರ್ಯಕ್ರಮಗಳಾಗುತ್ತೆ. ಮಂದಿರ ಹೇಗಿತ್ತು ಅದನ್ನು ಪ್ರಸ್ತಾವನೆಯಲ್ಲಿ ಈಗಾಗಲೇ ತಿಳಿಸಿಕೊಟ್ಟಿದ್ದಾರೆ. ಸಣ್ಣದಾಗಿದ್ದಂಥ ಮಂದಿರ ಭವ್ಯವಾಗಿ ಆಗ್ಬೇಕಂತ ಹೇಳಿದರೆ ಒಂದಷ್ಟು ಧಾರ್ಮಿಕ ಚಿಂತಕರಾಗಿರ್ಬೋದು ಅಥವಾ ಸಮಾಜ ಸೇವಕರ ಒಂದಷ್ಟು ಕೊಡುಗೆಗಳಿದೆ. ಆ ಕೊಡುಗೆಗಳ ಮುಖಾಂತರವಾಗಿ ಒಂದು ಚಂದವಾದಂಥ ಒಂದು ದೇವಸ್ಥಾನ ಅಥವಾ ಪ್ರಾರ್ಥನಾ ಮಂದಿರ ಆಗಿದೆ. ಆ ಪ್ರಾರ್ಥನಾ ಮಂದಿರ ಆದದನ್ನು ಇನ್ನಷ್ಟು ನಾವು ಅದನ್ನು ಮುಂದುವರಿಸ್ಕೊಂಡು ಹೋಗಿದ್ರೆ ಉಳಿದವರು ನಮ್ಮದು ಕೂಡ ಒಂದು ಅದರಲ್ಲಿ ಪಾಲು ಬೇಕಾಗ್ತದೆ. ಎಲ್ಲವೂ ಮಾಡಿದಂತೆ ಈಗಾಗಲೇ ಭಜನೆ ಅಂತ ಹೇಳಿದರೆ ಭಜಿಸಿ ಜಪಿಸಿ ನೆನೆಯುವುದೇ ಭಜನೆ ಅಂತ ಹೇಳ್ತಾರೆ. ನಾವು ಈಗಾಗಲೇ ಹಲವಾರು ಭಜನಾ ಸಂಕೀರ್ತನೆಗಳು ಕೇಳಿದ್ದೇವೆ. ಒಂದಷ್ಟು ನೆಮ್ಮದಿ ಇಲ್ಲದಿದ್ದರೆ ದೇವಸ್ಥಾನಕ್ಕೆ ಹೋದರೆ ನೆಮ್ಮದಿ ಸಿಗುವಂಥ ಜಾಗ ಅಂತ ಹೇಳ್ತೇವೆ ಭಜನೆ ಅಂತ ಹೇಳಿದರೆ. ದಾಸರ ಸಂಕೀರ್ತನೊಂದಿಗೆ ಒಂದಷ್ಟು ಭಜನೆಗಳು, ದೇವರು ದಾಸರುಗಳಿಗೆ ಒಲಿದಂಥ ಒಂದಷ್ಟು ಸಂಗತಿಗಳು ನಮಗೆಲ್ಲ ಗೊತ್ತಿರುವಂಥ ವಿಚಾರಗಳು. ಈಗಾಗಲೇ ಶ್ರೀಗಳು ತುಂಬ ಹೊತ್ತು ಮಾತಾಡಲಿಕ್ಕೆ, ಯಾಕಂತ ಹೇಳಿದರೆ ಅವರು ಮಾತಾಡೋದು ತುಂಬ ಸೌಮ್ಯವಾಗಿ ತುಂಬ ಚೆನ್ನಾಗಿರುವಂಥ ಮಾತುಗಳನ್ನ ಆಡ್ತಾರೆ. ನಾವು ಗಮನಿಸಿಕೊಂಡಂತೆ ಒಂದಷ್ಟು ಕಾರ್ಯಕ್ರಮಗಳನ್ನು ಅವರ ಕ್ಷೇತ್ರದಲ್ಲಿ ನಾವು ಹೋದಷ್ಟೇ ನಾವು ಸಮಿತಿ SP ಅಂದರೆ ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿಯಿಂದ ಹಲವಾರು ಕಾರ್ಯಕ್ರಮಗಳನ್ನ ಅವರ ಕ್ಷೇತ್ರದಲ್ಲಿ ಮಾಡಿದ್ದೇವೆ. ಅವರು ಮಾಡಿದಂಥ ಯಾಗ ಆಗಿರ್ಬೋದು, ಅವರ ಜಾಗದಲ್ಲಿರುವಂಥ ನಕ್ಷತ್ರದ ವನಗಳು ಅಥವಾ ಗ್ರಹಗಳ ಒಂದು ವನಗಳು ತುಂಬ ಚೆನ್ನಾಗಿರುವಂಥ ನೋಡಲಿಕ್ಕೆ ಇರುವಂಥ ಒಂದಷ್ಟು ಜಾಗಗಳು, ಅದರ ಒಟ್ಟಿಗೆ ಒಂದಷ್ಟು ಅವರ ಮಾರ್ಗದರ್ಶನ. ಈಗಾಗಲೇ ನಾವು ಒಂದು ಕಾರ್ಯಕ್ರಮ ಮಾಡಿದಾಗ ಒಂದು 2-3 ವಿಚಾರಗಳನ್ನ ನಮಗೆ ಅದನ್ನು ಮನವರಿಕೆ ಮಾಡಿದ್ದು. ಒಂದು, ನಾವು ಎಷ್ಟು ಪ್ರಕೃತಿಯನ್ನು ಪ್ರೀತಿಸ್ತೇವೆ, ಆ ಪ್ರಕೃತಿಯಿಂದ ಒಂದು ಮರವನ್ನು ಪ್ರತಿನಿತ್ಯ ಕಡಿದ್ರೆ ನಾವು ಒಂದು ಮರವನ್ನಾದರೂ ಕೂಡ ಒಂದು ಬೆಳೆಸಬೇಕಂತ ಒಂದು ಚಿಂತನೆ ನಮಗೆ ಒಂದು ಸೂಚನೆ ಕೊಟ್ಟಿದ್ರು. ಅದೇ ಪ್ರಕಾರವಾಗಿ ಮನೆಯಲ್ಲಿರುವಂಥ ಪೇಪರ್ ವಸ್ತುಗಳನ್ನು ಬಿಸಾಡದೆ ಅದನ್ನು ಸಂಗ್ರಹಿಸಿಟ್ಕೊಂಡು ಒಂದು ಗುಜರಿ ವ್ಯಾಪಾರ ಕೊಟ್ಟರೆ ಆಗ್ಬೋದು, ಅಥವಾ ಅದನ್ನು ದಹಿಸಿ ಅದರ ವಿಭೂತಿಯನ್ನು ಗಿಡಗಳಿಗೆ ಹಾಕುವಂಥದ್ದು. ಮತ್ತು ಯಾವುದೇ ಕಾರಣಕ್ಕೂ ಪ್ರಕೃತಿಯಲ್ಲಿ ಪ್ಲಾಸ್ಟಿಕ್ ಚೀಲಗಳನ್ನು ಬಿಸಾಡದೆ ಅದನ್ನು ವೇಸ್ಟೇಜ್ ಏನು ಗಾಡಿಗಳು ನಮ್ಮ ಮನೆಗೆ ಬಂದಾಗ ಅದನ್ನು ತ್ಯಾಜ್ಯದಲ್ಲಿ ಹಾಕಿ ಅದನ್ನು ರಕ್ಷಣೆ ಮಾಡುವಂಥ ನಮ್ಮದೆಲ್ಲ ಜವಾಬ್ದಾರಿ ಅಂತೇಳಿ ಒಂದಷ್ಟು ನಮಗೆ ಅದನ್ನು ಮಾರ್ಗದರ್ಶಿಕೊಟ್ಟಿದ್ದೆವು. ಅದನ್ನು ನಾವು ಶಿರಸವ ಅದನ್ನು ಪಾಲಿಸುವಂಥದ್ದು ಒಂದು ಚಿಂತನೆಯನ್ನು ಖಂಡಿತವಾಗಿ ಮಾಡಿದ್ದೆವು. ಅದೇ ಪ್ರಕಾರವಾಗಿ ಅನಂತಕೃಷ್ಣ ಹೇಳಿದಾಗೆ ಗೋವಂತಾಶದಲ್ಲಿ ಗೋವುಗಳೊಂದು ಸೇವೆಯನ್ನು ಮಾಡುವಂಥ ಅದು ಕೂಡ ಕೊಂಡೇಶ್ವರಲ್ಲಿ ಕೂಡ ಖಂಡಿತವಾಗಿ ನಡೀತದೆ. ತುಂಬ ಒಳ್ಳೆಯ ಕಾರ್ಯಕ್ರಮ. ಧಾರ್ಮಿಕ ಚಿಂತಕರು ಧರ್ಮವನ್ನು ಉಳಿಸುವಂಥದ್ದು, ಹಾಗೆ ಧರ್ಮದ ರಕ್ಷಣೆಗೆ ನಮ್ಮಷ್ಟಿಗೆ ಇರುವಂಥದ್ದೇ ಒಟ್ಟಿಗೆ ನಾವು ಅವರ ವೇದಿಕೆಯಲ್ಲಿ ಒಂದು ಹಂಚಿಕೊಂಡು ಇರುವಂಥದ್ದು ನಮ್ಮದು ಸೌಭಾಗ್ಯ ಅಂತ ಹೇಳುತ್ತಾ ನನಗೆ ಇವತ್ತು ಮಾತಾಡಲಿಕ್ಕೆ 2 ಮಾತುಗಳನ್ನ ಆಡಲಿಕ್ಕೆ ಅವಕಾಶ ಕೊಟ್ಟಂತ ಸಮಿತಿಗೂ ಹಾಗೂ ಎಲ್ಲ ಹಿರಿಯರಿಗೆ ವಂದಿಸುತ್ತಾ ನನ್ನ ಮಾತಿನಿಂದ ವಿರಮಿಸಿದ 2 ಮಾತುಗಳನ್ನ ತಾಯಿ ಭಾರತಾಂಬೆ ಚರಣಗಳಿಗೆ. ನಮ್ಮ
ದೇವೇರ ನಮ್ಮ ಉಳಿಯೋಡುಂದಾಂಡ ಸುಲಭ ಮಾರ್ಗ ಪಂಡ ಭಜನೆ ಅದು ನಮ್ಮ ದೇವೇರನ್ನ ಒಂಜಿ ಒಳಿಯರ ಸಾಧ್ಯ ಉಂಡು ಪಂಡದು ಭಜನದ ಮೂಲಕ ನಮಗೆ ಗೊತ್ತಾಪು. ಭಜನೆ ಎತ್ತಿನವಳು ವಿಭಜನೆ ಪೂಜೆಗೆ ನಮ್ಮ ಓಳು ಇಲ್ಲಲು ಭಜನೆ ಮಲ್ಪೋಣ ಅವಳು ವಿಭಜನೆ ಪೂಜೆ, ಓಳು ನಮ್ಮ ಭಜನೆ ಇಜ್ಜ ಅವಳು ವಿಭಜನೆ ಪುಣ್ ಅಂಚಾದ ಪುನಃ ನಮ್ಮ ಮಾತೆಲ್ಲ ನಮ್ಮ ಇಲ್ಲಲು ಭಜನೆ ಮಲ್ಪಣ ಒಂಜಿ ಕಾರ್ಯಕ್ರಮ ಮಲ್ಪಡು ಐಟು ನಮಕ್ ದೇವೇರನ್ನ ಒಂಜಿ ತೂವೆರ ಅಂಜಿನ ಸಾಧಿ ಉಂಡು. ಅಂಚನೆ ಮೂಲು ಅಯ್ಯಪ್ಪ ಸ್ವಾಮಿ ಮಂದಿರೋಡು ಈ ಧಾರ್ಮಿಕ ಕಾರ್ಯಕ್ರಮ ಮಲ್ಪಣ ನನಾತ್ ಮಲ್ತದು ಮಾತೆರೆಗಳ ನಂಕ ನಮ್ಮ ಭಗವದ್ಭಕ್ತರಿಗೆ ಸ್ವಾಮಿ ಶಬರಿಮಲೆ ಅಯ್ಯಪ್ಪ ಆರೋಗ್ಯ ಭಾಗ್ಯನು ಕರುಣಿಸಾಡು ಪಣ್ಣದು ಈ ಸಮಯ ಪಣ್ಣೊಂದು ಎನ್ನ ಪಾತ್ರನು ಮಿಗಿಪ. ಅಯ್ಯಪ್ಪ ಸ್ವಾಮಿ ಸೇವಾ ಟ್ರಸ್ಟ್, ಅಯ್ಯಪ್ಪ ಸ್ವಾಮಿ ಸೇವಾ ಭಜನಾ ಮಂಡಳಿ, ಪರಂಜ್ಯೋತಿ ಮಾತೃ ಮಂಡಳಿ ಇವರ ಆಶ್ರಯದಲ್ಲಿ 48 ದಿನಗಳ ಈ ಸಂಧ್ಯಾ ಭಜನ ಸಂಕೀರ್ತನೆಯ ಈ ಕಾರ್ಯಕ್ರಮವನ್ನು ಇವತ್ತು ನಾವೆಲ್ಲ ಹಮ್ಮಿಕೊಂಡಿದ್ದೇವೆ. ಈ ದೇಶ ನಿಂತಿರುವುದು ಧರ್ಮದ ಆಧಾರದ ಮೇಲೆ, ಈ ದೇಶ ನಿಂತಿರುವುದು ನಂಬಿಕೆಗಳ ಆಧಾರದ ಮೇಲೆ, ಈ ದೇಶ ನಿಂತಿರುವುದು ಸಂಸ್ಕೃತಿಯ ಆಧಾರದ ಮೇಲೆ, ಈ ದೇಶ ನಿಂತಿರುವುದು ಸಂಘರ್ಷದ ಆಧಾರದ ಮೇಲೆ, ಈ ದೇಶ ನಿಂತಿರುವುದು ನಮ್ಮೆಲ್ಲರ ಹಬ್ಬ ಹರಿದಿನಗಳ ಆಚರಣೆಯ ಮೇಲೆ ಅಂತ ಆ ಸಂಸ್ಕೃತಿಯ ನಮ್ಮ ನಂಬಿಕೆಯ ಪ್ರತೀಕವಾದ ಆ ಭಜನೆಯ ಕಾರ್ಯಕ್ರಮವನ್ನು ನಡೆಸಿ ಈ ಅಸೈಗೋಳಿ ಭಾಗದ ಎಲ್ಲ ಹಿಂದೂ ಸಮಾಜವನ್ನು ಒಂದುಗೂಡಿಸಬೇಕು ಎಂಬ ಸಂಕಲ್ಪದೊಂದಿಗೆ ನಾವೆಲ್ಲರೂ ಇವತ್ತು ನಾವು ಸೇರಿದ್ದೇವೆ. ಈ 48 ದಿನಗಳ ಆ ಭಜನೆಯ ಕಾರ್ಯಕ್ರಮದೊಂದಿಗೆ ನಾವೆಲ್ಲರೂ ಇನ್ನೊಂದು ಕಾರ್ಯಕ್ರಮವನ್ನು ಮಾಡಬೇಕಾಗಿದೆ. ಈ ಭಜನೆ ಕಾರ್ಯಕ್ರಮದೊಂದಿಗೆ ನಾವೆಲ್ಲರೂ ಒಂದು ಸಂಕಲ್ಪವನ್ನು ಮಾಡಬೇಕಾಗಿದೆ. ಇದು ಹಿಂದೂ ಸಮಾಜಕ್ಕೆ ಮಾರಕವಾಗಿರುವ, ಹಿಂದೂ ಸಮಾಜಕ್ಕೆ ಸವಾಲುಗಳಾಗಿರುವ ಈ ಲವ್ ಜಿಹಾದ್ ವಿರೋಧ ನಾವೆಲ್ಲರೂ ಹೋರಾಡಬೇಕಾಗಿದೆ. ಗೋ ಹತ್ಯೆ ವಿರುದ್ಧ ಹೋರಾಡಬೇಕಾಗಿದೆ, ಭಯೋತ್ಪಾದನೆ ವಿರುದ್ಧ ಹೋರಾಡಬೇಕಾಗಿದೆ. ಅದಕ್ಕೋಸ್ಕರ ಈ ಭಜನೆಯೊಂದಿಗೆ ಆ ಲವ್ ಜಿಹಾದ್ನ ವಿರುದ್ಧ ಕೇವಲ ವಿಶ್ವ ಹಿಂದೂ ಪರಿಷತ್ ಬಜರಂಗದಲ್ಲ ಕಾರ್ಯಕರ್ತರು ಮಾತ್ರವಲ್ಲದೆ ಈ ಭಾಗದ ಮಾತೆಯರು ಸಹ ಕೈ ಜೋಡಿಸಬೇಕಾಗಿದೆ. ಅದಕ್ಕೋಸ್ಕರ ಈ ಭಾಗದಲ್ಲಿ ಧರ್ಮ ಶಿಕ್ಷಣದ ಅವಶ್ಯಕತೆ ಇದೆ. ಮುಂದೊಂದು ದಿನ ನಮ್ಮೆಲ್ಲ ಮಕ್ಕಳು ಯಾವುದೇ ರೀತಿಯ ಲವ್ ಜಿಹಾದಿಗೆ ಬಲಿಯಾಗಬಾರದೆಂಬ ಕಾರಣಕ್ಕಾಗಿ ಬಾಲ ಸಂಸ್ಕಾರ ಕೇಂದ್ರ ಕೂಡ ಈ ಸಂದರ್ಭದಲ್ಲಿ ಇಲ್ಲಿ ಆಗಬೇಕಾಗಿದೆ ಅಂತ ಹೇಳುತ್ತಾ, ಈ ಭಾಗದಲ್ಲಿ ಈ ಅಸೈಗೋಳಿಯ ಭಾಗದಲ್ಲಿ ಈ ಅಸೈಗೋಳಿ ಭಾಗದಲ್ಲಿರುವ ಈ ಅಯ್ಯಪ್ಪ ಮಂದಿರ ಆ ಒಂದು ಶಕ್ತಿಯ ಕೇಂದ್ರವಾಗಬೇಕು. ಈ ಅಸೈಗೋಳಿ ಭಾಗದಲ್ಲಿರುವ ಪ್ರತಿಯೊಬ್ಬ ಹಿಂದೂ ಸಮಾಜದ ಆ ಕಟ್ಟೆಕೊಡೆಯ ಹಿಂದೂ ಕೂಡ ಯಾವುದೇ ಸಮಸ್ಯೆಗಳು ಬಂದಾಗ ಕೂಡ ಈ ಅಯ್ಯಪ್ಪ ಮಂದಿರದ ಮುಖಾಂತರ ಆ ಸಹಾಯ ಆ ಸಮಾಜಕ್ಕೆ ಸಿಗಬೇಕು ಎಂಬ ಆಶಯದೊಂದಿಗೆ ನಾವೆಲ್ಲರೂ ಆ ಹಿಂದೂ ಸಮಾಜದ ರಕ್ಷಣೆಗಾಗಿ ನಾವೆಲ್ಲರೂ ಒಟ್ಟಾಗೋಣ ಹೇಳುತ್ತಾ, ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಒಂದು ಮಾತನ್ನು ಹೇಳ್ತಾರೆ, ಕಟ್ಟೆಂಗೆ ಎತ್ತು ಬಟ್ಟೆಂಗೆ. ನಾವೆಲ್ಲರೂ ಒಗ್ಗಟ್ಟಾಗದಿದ್ದರೆ ನಾವೆಲ್ಲರೂ ಛಿದ್ರರಾಗುತ್ತೇವೆ. ಇವತ್ತು ಹಿಂದೂ ಸಮಾಜವನ್ನು ಬೇರ್ಪಡಿಸೋಸ್ಕರ, ವಿಭಜನೆ ಮಾಡೋಕ್ಕೋಸ್ಕರ ನಾನಾ ರೀತಿಯ ಷಡ್ಯಂತ್ರವನ್ನು ಮಾಡ್ತಾ ಇದ್ದಾರೆ. ಅದೊಂದು ಜಾತಿಯ ಮುಖಾಂತರ ನಮ್ಮನ್ನೆಲ್ಲರನ್ನು ವಿಭಜನೆ ಮಾಡ್ತಾ ಇದ್ದಾರೆ. ನಮ್ಮ ಆ ಸಂಸ್ಕೃತಿಯ ಭಾಗವಾಗಿದ್ದ ಆ ದೈವರಾಧೆಯನ್ನು ಅಪಮಾನ ಮಾಡ್ತಾರೆ, ಹುಲಿವೇಷವನ್ನು ಅಪಮಾನ ಮಾಡ್ತಾರೆ, ಯಕ್ಷಗಾನವನ್ನು ಅಪಮಾನ ಮಾಡ್ತಾರೆ, ಭಜನೆಯನ್ನು ಅಪಮಾನ ಮಾಡ್ತಾರೆ. ಅದಕ್ಕೋಸ್ಕರ ನಾವೆಲ್ಲರೂ ಒಗ್ಗಟ್ಟಾಗಬೇಕಾಗಿದೆ. ಹಿಂದೂ ಸಮಾಜಕ್ಕೋಸ್ಕರ ಯಾವುದೇ ಸವಾಲುಗಳು ಬಂದರೂ ಕೂಡ ನಾವೆಲ್ಲರೂ ಒಗ್ಗಟ್ಟಾಗಿ ಅದನ್ನು ವಿರೋಧಿಸುವಂಥ ಕೆಲಸವನ್ನು ಮಾಡಬೇಕಾಗಿದೆ ಅಂತ ಹೇಳುತ್ತಾ, ನನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟದಕ್ಕೆ ವಂದಿಸುತ್ತಾ ನನ್ನ ಮಾತಿಗೆ ವಿರಾಮವನ್ನು ನೀಡಿದರೆ ಜೈ ಶ್ರೀರಾಮ್. ಮುಂದಕ್ಕೆ ಬಹುಶಃ ಕೊಣಾಜೆ ಪಂಚಾಯತ್ನ ಯಾವ ಸದಸ್ಯರು ಕೂಡ ಮಾತಾಡುವುದಿಲ್ಲ, ಅವರು ಕುಳಿತಲಿಂದಲೇ ಹಾರೈಕೆ ಅಂತ ಹೇಳಿದ್ದಾರೆ. ಈಗ ಮುಂದಕ್ಕೆ ನಮ್ಮ ಸರಳ ಸಜ್ಜನಿಕೆಯ ಪರಮ ಪೂಜ್ಯ ಶ್ರೀ ಶ್ರೀ ಯೋಗಾನಂದ ಸರಸ್ವತಿ ಸ್ವಾಮೀಜಿ ಅವರಿಂದ ಆಶೀರ್ವಚನದ ಮಾತು. ಪೂಜ್ಯ ಸ್ವಾಮೀಜಿಗಳ ಪಾದ ಸ್ಪರ್ಶದಿಂದ ನಮ್ಮ ಕ್ಷೇತ್ರ ಪಾವನವಾಗಿದೆ. ಈ ಕ್ಷೇತ್ರ ಅಭಿವೃದ್ಧಿಯತ್ತ ಸಾಗಲಿ ಅನ್ನುವುದು ನಮ್ಮೆಲ್ಲರ ಬಯಕೆ. ಹಾಗೆ ನಮ್ಮ ಈ ವೇದಿಕೆಯಲ್ಲಿ ಆಚಾರ್ಯ ಪವನೋಸ್ಮಾಕಂ ಆಚಾರ್ಯ ನೀಚ ಭಾರತಿ ದೇವೋ ನಾರಾಯಣ ಶ್ರೀಶಃ ದೇವಿ ಮಂಗಲ. ಇಂತಹ ಸಮಯದಲ್ಲಿ ನಾವೆಲ್ಲ ನಮ್ಮ ಜೀವನದ ಸಂಧಿಯನ್ನು
ಆನಂದವಾಗಿ ಮುಕ್ತಾಯಗೊಳಿಸುವಂತಹ ಜಾಗೃತ ಅವಸ್ಥೆಯನ್ನು ಸಾಧಿಸಬೇಕು. ಇಡೀ ಜಗತ್ತಿಗೆ ದೇವರ ಕೋಣೆಯಂತೆ ಇರುವಂತಹ ಭಾರತ ಅದು ದೇವರ ಕೋಣೆಯಾಗಿ ಜಗತ್ತಿಗೆ ದೈವಾನುಗ್ರಹವನ್ನು ಕೊಡುವಂತಹದ್ದಾಗಬೇಕು. ದೇವರ ಅನುಗ್ರಹದಿಂದ ನಾವೆಲ್ಲರೂ ನೆಮ್ಮದಿಯಿಂದ ಶಾಂತಿಯಿಂದ ಬಾಳಲಿಕ್ಕೆ ಸಾಧ್ಯ. ಜಗತ್ತು ಹಾಗೆ ನೆಮ್ಮದಿಯಿಂದ ಶಾಂತಿಯಿಂದ ಬಾಳಬೇಕು ಅಂತಾದರೆ ಈ ಭಾರತದಂತಹ ಪುಣ್ಯ ನೆಲದಿಂದ ಹಿಂದೂಗಳಾದ ನಾವೆಲ್ಲ ಜಗತ್ತಿಗೆ ಮಾರ್ಗದರ್ಶನ ಮಾಡಬೇಕು. ಧರ್ಮದ ಆಧಾರದ ಮೇಲೆ ಈ ಭಾರತ ನಿಂತಿದೆ. ಹಾಗಾಗಿ ನಾವೆಲ್ಲ ಇಲ್ಲಿಯ ಸಂಸ್ಕೃತಿಯ ಪುನರುತ್ಥಾನವನ್ನ ಸ್ವಯಂ ಜವಾಬ್ದಾರಿಯಾಗಿ ಎಲ್ಲರೂ ಸ್ವೀಕರಿಸಬೇಕು. ಆಗ ಮಾತ್ರ ಧರ್ಮ ಉಳಿಯುತ್ತದೆ. ಧರ್ಮವನ್ನು ಅನುಷ್ಠಾನ ಮಾಡುವ ಮೂಲಕ ಆ ಧರ್ಮವನ್ನು ರಕ್ಷಿಸಿದರೆ ಆ ಧರ್ಮ ನಮ್ಮನ್ನು ರಕ್ಷಿಸುತ್ತದೆ. ರಾಮಾಯಣದಲ್ಲಿ ಒಂದು ದೃಷ್ಟಾಂತ, ಒಂದು ಸನ್ನಿವೇಶ ಉಂಟಾಯಿತು. ಮುಂದಿನ ದಿನ ರಾಮನಿಗೆ ಪಟ್ಟಾಭಿಷೇಕ ಎಂದು ನಿಗದಿಪಡಿಸಿ ಸಮಾಜವಿಡೀ ಅಯೋಧ್ಯೆಯೆಲ್ಲ ಸಂತೋಷ ಪಡುತ್ತಿದ್ರೆ ಅಲ್ಲಿ ವಿಧಿಯ ಆಟವೇ ಬೇರೆಯಾಗಿ ಹೋಗಿತ್ತು. ಕೈಕೇಯಿಯ ಬೇಡಿಕೆಗೆ ಅನುಸರಿಸಿ ಪಿತೃವಾಕ್ಯ ಪಾಲನೆಗಾಗಿ ರಾಮ ಕಾಡಿಗೆ ಹೋಗಬೇಕಾಯಿತು. ಅಂತಹ ಸಂದಿಗ್ಧ ಸ್ಥಿತಿಯಲ್ಲಿ ಎಲ್ಲರೂ ಸಂಕಟದಲ್ಲಿರ್ತಾರೆ. ರಾಮ ಮಾತ್ರ ತನ್ನ ಧರ್ಮ ಯಾವುದು ಎಂದು ತಿಳಿದು ಆ ರೀತಿಯಲ್ಲಿ ತನ್ನ ಹೆಜ್ಜೆಯನ್ನ ಮುಂದಿಡುತ್ತಾನೆ. ವನವಾಸಕ್ಕೆ ತೆರಳುವಂತಹ ಸಂದರ್ಭದಲ್ಲಿ ಎಲ್ಲರ ಆಶೀರ್ವಾದ ಪಡೆಯುತ್ತಾ ತನ್ನ ಹೆತ್ತ ತಾಯಿಯ ಆಶೀರ್ವಾದಕ್ಕಾಗಿ ಕೌಸಲ್ಯ ಮಾತೆಯ ಬಳಿಗೆ ಹೋದಾಗ ಅಮ್ಮ ಹೇಳ್ತಾರೆ, ಮಗ, ಯಾವುದೋ ಒಂದು ಕಾರಣದಲ್ಲಿ ಪಿತೃವಾಕ್ಯ ಅಂತ ನೀನು ಹೇಳ್ತಾ ಇದೀಯಾ, ಆದರೆ ನೀನು ಕಾಡಿಗೆ ಹೋಗಬೇಡ. ಅಮ್ಮ ಹೇಳ್ತಾ ಇದ್ದೇನೆ, ನೀನು ಕಾಡಿಗೆ ಹೋಗಬೇಡ, ನೀನು ಇಲ್ಲಿ ನಿಲ್ಲಬೇಕು ಅಂತ. ಆಗ ರಾಮ ಅಮ್ಮನಿಗೆ ಹೇಳ್ತಾನೆ, ಅಮ್ಮ, ನೀನು ನನಗೆ ತಾಯಿ, ಆದರೆ ಅದೇ ಧರ್ಮ ಪತ್ನಿಯಾದವನು ಪತಿಯ ಮಾತಿಗೆ ವಿರೋಧಿಸಬಾರದು ಎಂಬುದನ್ನು ಹೇಳ್ತದೆ. ಹಾಗಾಗಿ ನೀನು ತಡೆದರೆ ನಿನ್ನ ಪತಿಯ ವಚನವನ್ನು ಉಲ್ಲಂಘನೆ ಮಾಡಿದಾಗುತ್ತದೆ. ಹಾಗಾಗಿ ಆ ಪತಿಯ ಮಾತನ್ನು ಉಳಿಸಬೇಕು ಅಂತ. ರಾಮನ ಆ ವಿಚಾರದ ತೀಕ್ಷ್ಣತೆಗೆ ಕೌಸಲ್ಯೆ ಮೂಕಳಾಗ್ತಾಳೆ. ರಾಮನ ಆ ಸುದೃಢವಾದಂತಹ ನಿಶ್ಚಯ ಬುದ್ಧಿಯ ಧರ್ಮದ ಅನುಷ್ಠಾನದಿಂದ ಮುನ್ನಡೆಯುವುದರಿಂದ ಒಳಗಿಂದೊಳಗೆ ದುಃಖದ ಜೊತೆಗೆ ಅಭಿಮಾನವೂ ಜಾಗೃತಿಯಾಗುತ್ತದೆ. ಕೊನೆಗೆ ಅಮ್ಮ ಹೇಳ್ತಾಳೆ, ಯಾವ ಧರ್ಮವನ್ನು ಅನುಸರಿಸಲಿಕ್ಕಾಗಿ ನೀನು ಕಾಡಿಗೆ ಹೋಗ್ತೀಯೋ ಆ ಧರ್ಮ ನಿನ್ನನ್ನು ಎಂದೆಂದೂ ಕಾಪಾಡುತ್ತದೆ ಅಂತ. ಧರ್ಮೋ ರಕ್ಷತಿ ರಕ್ಷಿತಃ. ಧರ್ಮದ ರಕ್ಷಣೆ ಅಂದರೆ ಏನು? ಧರ್ಮ ಅಂದರೆ ಏನು? ಎಲ್ಲರಿಗೂ ಒಳಿತು ಬಯಸುವುದು ಧರ್ಮ. ಕೇವಲ ಮನುಷ್ಯರಿಗೆ ಮಾತ್ರ ಅಲ್ಲ, ಪ್ರಾಣಿ ಪಕ್ಷಿಗಳಿಗೆ, ಎಲ್ಲ ಜೀವಜಾಲಗಳಿಗೆ, ಗಿಡ ಮರಗಳಿಗೆ, ಈ ಪ್ರಕೃತಿಗೆ ವಿಧೇಯನಾಗಿ ಬದುಕುವುದು ಧರ್ಮ. ಅಂತಹ ಉದಾತ್ತವಾದ ಚಿಂತನೆಯಿಂದ ಒಡಗೂಡಿದಂತಹ ಸನಾತನ ಧರ್ಮೀಯರು ನಾವು. ಹಾಗಾಗಿ ಅಂತಹ ಭಾರತ ಇಷ್ಟು ವಿಶಾಲವಾದ ಚಿಂತನೆ ನೋಡಿ. ಮನೆಯಲ್ಲಿ ಒಂದು ಸಣ್ಣ ಪೂಜೆ ಇರಲಿ, ಭಜನೆಯಾಗಲಿ, ನಾವು ಸಮಾಪ್ತಿಗೊಳಿಸುವ ಮೊದಲು ಹೇಳುವಂತಹ ಶ್ಲೋಕ ಏನು? ಲೋಕಾಹ ಸಮಸ್ತ ಸುಖಿನೋ ಭವಂತು. ಲೋಕಕ್ಕೆ ಒಳ್ಳೆಯದಾಗಲಿ, ನನಗೆ ನನ್ನ ಮನೆಗೊಳ್ಳೆಯದಾಗಲಿ ಅಂತ ಅಲ್ಲ. ಇಲ್ಲಿ ನಡೆಯುವಂಥ ಪ್ರತಿಯೊಂದು ಧಾರ್ಮಿಕ ವಿಧಿವಿಧಾನಗಳನ್ನು ಗಮನಿಸಿ. ನಾವು ಕಟ್ಟಿ ವೃಕ್ಷವನ್ನು ಪೂಜಿಸ್ತೇವೆ. ಒಂದು ವೃಕ್ಷದ ಕೊಡುಗೆ ಎಷ್ಟು? ಇದು ತನ್ನ ಮನೆಗೆ ಸೀಮಿತವಾಗಿಲ್ಲ. ಜೀವರಾಶಿಗಳ ಜೀವ ಸಂಕುಲಗಳ ಅಸ್ತಿತ್ವವೇ ಈ ಪ್ರಕೃತಿಯಿಂದ. ಹಾಗಾಗಿ ಇಲ್ಲಿ ಹರಿಯುವ ನದಿಯನ್ನು ನಾವು ತೀರ್ಥಸ್ವರೂಪಿಣಿಯಾಗಿ ಜಗನ್ಮಾತೆಯಾಗಿ ಕಾಣ್ತೇವೆ. ಬೆಟ್ಟವನ್ನು ಹಾಗೆ ಕಾಣ್ತೇವೆ. ಪ್ರಾಣಿ ಪಕ್ಷಿಗಳನ್ನು ಪೂಜಿಸಿದವರು ನಾವು. ನಮ್ಮ ಪರಂಪರಾಗತವಾಗಿ ಬಂದಿರುವಂತಹ ಭಾಗವತದ ಆಶಯ ಏನು? ಇಡೀ ಭಾಗವತ ಗ್ರಂಥ ಎಷ್ಟು ದೊಡ್ಡದು.
ವ್ಯಾಸರು ಅದನ್ನು 2 ವಾಕ್ಯದಲ್ಲಿ ಇಡೀ ಭಾಗವತದ ಸಂದೇಶವನ್ನು ಹೇಳ್ತಾರೆ. ಏನು? ಪರೋಪಕಾರಾಯ ಪುಣ್ಯಾಯ ಪಾಪಾಯ ಪರಪೀಡನಂ. ಇದು ಇಡೀ ಭಾಗವತದ ಸಾರ. ಏನು? ಪರೋಪಕಾರಾಯ ಪುಣ್ಯಾಯ ಪಾಪಾಯ ಪರಪೀಡನಂ. ಇದಕ್ಕಿಂತ ದೊಡ್ಡ ಧರ್ಮದ ಆಶಯ ಇನ್ನೇನು ಬೇಕು? ಗಿಡ, ಮರ, ಪ್ರಾಣಿ, ಪಕ್ಷಿ, ಪ್ರತಿಯೊಂದು ಜೀವರಾಶಿಗಳಿಗೂ ದೇವರನ್ನು ಹೋಲಿಸಿ ಎಲ್ಲರ ಅಂತರ್ಯಾಮಿಯಾಗಿ ದೇವರಿದ್ದಾರೆ ಎನ್ನುವಂತಹ, ಪ್ರತಿಯೊಬ್ಬನ ಅಂತರಂಗದಲ್ಲಿರುವ ದೇವರನ್ನು ಗುರುತಿಸುವಂತಹ, ಕಲ್ಲು ಮಣ್ಣಿನಲ್ಲಿ ದೈವತ್ವವನ್ನು ಕಾಣುವಂತಹ ಇಂಥ ಸಂಸ್ಕೃತಿ ಬೇರೆ ಎಲ್ಲಿದೆ? ಈ ಗಿಡ ಮರಗಳ ಆರಾಧನೆ ನೋಡಿ. ಒಂದು ದೇವಸ್ಥಾನದಲ್ಲಿ ಅಲ್ಲಿ ಕಟ್ಟೆ ವೃಕ್ಷಗಳನ್ನು ಪೂಜಿಸಿದ್ರೆ ನಾಗನ ಬಿಂಬದಲ್ಲಿ ಆರಾಧನೆ ಮಾಡಿ ಆ ನಾಗನನ್ನು, ಗೋವನ್ನು ನೋಡಿ ಕೆರೆ ಮಾಡಿ ಜಲ ಸಂರಕ್ಷಣೆ, ಜಲಚರ ಪ್ರಾಣಿಗಳಿಗೆ ಆಶ್ರಯ. ಒಂದು ದೇವಸ್ಥಾನದಿಂದಾಗಿ ಎಷ್ಟು ದೊಡ್ಡೊಂದ ನಾವು ಗಮನಿಸಬೇಕು. ನಮ್ಮೊಂದು ದೇವಸ್ಥಾನದ ಸುತ್ತಮುತ್ತ ಎಷ್ಟು ಕುಟುಂಬ ದೇವಸ್ಥಾನವನ್ನು ಆಶ್ರಯಿಸಿ ಬದುಕ್ತದೆ, ಎಷ್ಟು ಜನಕ್ಕೆ ಉದ್ಯೋಗ, ಎಷ್ಟು ಜನರ ಹೊಟ್ಟೆ ಪಾಡಿನ ದಾರಿ, ಎಷ್ಟು ಜನರ ವ್ಯಾಪಾರ ವಹಿವಾಟುಗಳು ನಡೀತದೆ. ದೊಡ್ಡ ದೊಡ್ಡ ಶಬರಿಮಲೆಯಂತಹ ನೋಡಿ, ಶಬರಿಮಲೆ ಕೇರಳದ ತುದಿಯಲ್ಲಿದೆ, ಯಾವುದೋ ಬೆಟ್ಟದ ಮೇಲಿದೆ. ಇಡೀ ದೇಶದ ಅಖಂಡತೆಯನ್ನು ಸಂರಕ್ಷಣೆ ಮಾಡುವ ಕೆಲಸ ನೋಡಿ. ಕರ್ನಾಟಕದವರಿಗೂ ಕೇರಳದ ಸಂಬಂಧವನ್ನು ಉಳಿಸುವಂತೆ ಮಾಡಿದೆ ದೇವರು. ಕಾಶಿಯಲ್ಲಿದೆ, ಬದರಿ, ರಾಮೇಶ್ವರ ಎಲ್ಲ ಎಲ್ಲಿದೆ? ರಾಮೇಶ್ವರದಲ್ಲಿ ಪೂಜೆ ಮಾಡಬೇಕಾದ್ರೆ ಉತ್ತರ ಭಾರತದ ಪುರೋಹಿತರು, ಉತ್ತರ ಭಾರತದಲ್ಲಿ ಪೂಜೆ ಮಾಡುವುದು ದಕ್ಷಿಣ ಭಾರತದ ಪುರೋಹಿತರು. ಎಂತಹ ಸಮನ್ವಯ, ಎಂತಹ ಹೊಂದಾಣಿಕೆ, ಎಂತಹ ಅಖಂಡತೆ! ಇದೆಲ್ಲ ನಮ್ಮ ದೇವಸ್ಥಾನದಿಂದ, ನಮ್ಮ ಋಷಿ ಮುನಿಗಳ ವಿಶಾಲ ಚಿಂತನೆ, ಎಂತಹ ಒಂದು ದೊಡ್ಡದಾದ ಒಂದು ಸಂಸ್ಕೃತಿ ಜಗತ್ತಿನ ಅಸ್ತಿತ್ವಕ್ಕೆ ಕಾರಣ ಆಗ್ತದೆ. ಅಂತಹ ಸಂಸ್ಕೃತಿಯ ಉಳಿವು ಜಗತ್ತಿನ ಉಳಿವು. ನಾವು ಅಯ್ಯಪ್ಪ ಸ್ವಾಮಿ ಎಲ್ಲಿಗೆ ಹೋಗ್ತೇವೆ? ಕಲಿಗಾಲ ಪ್ರತ್ಯಕ್ಷ ದೇವರು ಅಂತ ಅಯ್ಯಪ್ಪ ಸ್ವಾಮಿಯನ್ನು ನಾವು ಸಂಬೋಧಿಸ್ತೇವೆ. ಆ ಅಯ್ಯಪ್ಪ ಸ್ವಾಮಿಯ ಉಪಾಸನೆಗಾಗಿ ಮಂಡಲ ಪರ್ಯಂತ ವ್ರತವನ್ನು ಆಚರಿಸುವಾಗ ನಮ್ಮ ಅನುಷ್ಠಾನದ ರೀತಿ ನೋಡಿ. ಪ್ರತಿಯೊಬ್ಬರು ಒಂದೇ ರೀತಿಯ ಬಟ್ಟೆ, ಎಲ್ಲರೂ ಭಸ್ಮಧಾರಣೆ, ಮುದ್ರಾಧಾರಣೆ, ಬೆಳಗ್ಗೆ ಸಾಯಂಕಾಲ ಅಯ್ಯಪ್ಪ ಸ್ವಾಮಿ ಶರಣುಘೋಷ. ಜಾತಿ ಭೇದ ನಮ್ಮೊಳೆಲ್ಲ, ಉಚ್ಚ ನೀಚ ಅರಿವೇ ಇಲ್ಲ, ಎಲ್ಲ ಒಂದೇ. ಇಷ್ಟೆಲ್ಲ ಅನುಷ್ಠಾನ ಮಾಡುವ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿದವರನ್ನು, ಮಾಲೆ ಹಾಕದವರನ್ನು ಸ್ವಾಮಿ ಸ್ವಾಮಿ ಅಂತ ಕರೀತಾರೆ. ಅದರ ಅರ್ಥ ಏನು? ಪ್ರತಿಯೊಬ್ಬರಲ್ಲಿ ಅಯ್ಯಪ್ಪನನ್ನು ನೋಡುವುದು. ಅಷ್ಟು ಮಾತ್ರನ? ಇಷ್ಟೆಲ್ಲ ಎಲ್ಲರಲ್ಲಿ ಅಯ್ಯಪ್ಪನ ನೋಡು. ತಾಯಂದಿರಲ್ಲಿ ಮಾಳಿಯಪ್ಪರತಮ್ಮನನ್ನು ನೋಡಿ ಅವರನ್ನೆಲ್ಲ ಮಾಳಿಯಪ್ಪರತಮ್ಮ ಮಾಳಿಯಪ್ಪರತಮ್ಮ ಅಂತ ಹೇಳುವಂತಹ ನೋಡಿ ಎಂತಹ ಸಂಸ್ಕಾರ. ಅದು ಮಾತ್ರನ? ಅಯ್ಯಪ್ಪ ಸ್ವಾಮಿಗೆ ಹೋಗುವಾಗ ಅಲ್ಲಿರುವಂತಹ ಆ ವಾಕ್ಯ ಯಾವುದು? ತತ್ವಮಸಿ ಅಂತ. ಈ ಮಂಟಪಕ್ಕೆ ತತ್ವಮಸಿ ಅಂತ ಹೆಸರಿಟ್ಟಿದ್ದಾರೆ. ಏನದು? ತ್ವಂ ಅಸೀತೆ, ಅದು ನೀನೇ ಆಗಿರ್ವಿ. ಯಾವುದು? ಅಯ್ಯಪ್ಪ ಸ್ವಾಮಿಯನ್ನು ಹುಡುಕಿಕೊಂಡು ನೀವು ಹೋಗ್ತಾ ಇದ್ದೀರಲ್ಲ, 18 ಮೆಟ್ಟಲು ಹತ್ತಿ ನೀವು ತಲೆ ಎತ್ತಿದ್ರೆ ಅಲ್ಲಿ ಕಾಣುವ ವಾಕ್ಯ ಅದು. ಯಾವುದನ್ನು ಹುಡುಕಿಕೊಂಡು ಇಲ್ಲಿಗೆ ಬಂದಿದ್ಲು ಅದು ನೀನೇ. ಅಹಂ ಬ್ರಹ್ಮಾಸ್ಮಿ ಎಂಬ ಭಾವವನ್ನು ಜಾಗೃತಿ ಮಾಡುವುದು. ಇರಲಿ, ಅಯ್ಯಪ್ಪ ಸ್ವಾಮಿ ಗುಡಿಯೊಳಗೆ ಕೂತ್ಕೊಂಡಿದ್ದಾನೆ. ಅವನ ಚರಿತ್ರೆಯನ್ನು ನೋಡಿ. ವಾವರ ಸ್ವಾಮಿಯನ್ನು ಯುದ್ಧ ಮಾಡಿ ಸೋಲಿಸ್ತಾನೆ. ಮತ್ತೇನು ಮಾಡ್ತಾನೆ? ನಮ್ಮ ಹಿಂದೂಗಳಲ್ಲಿ ಹಗೆ ದ್ವೇಷ ಇಲ್ಲ ಎಂಬ ಸಂದೇಶ ನೋಡಿ. ಅವನನ್ನು ಸೋಲಿಸಿ ಅವನಲ್ಲಿರುವಂತಹ ದುಷ್ಟ ಪ್ರವೃತ್ತಿಯನ್ನು ನಾಶ ಮಾಡಿ ವಾವರ ಸ್ವಾಮಿಯನ್ನಾಗಿ ಮಾಡಿದ್ದು. ಪ್ರತಿಯೊಬ್ಬ ಹಿಂದೂ ಅವ ಅನ್ಯ ಅಂತಲ್ಲಿ ಯೋಚನೆ ಮಾಡದೆ ಅಲ್ಲಿಗೂ ಹೋಗಿ ನಮಸ್ಕರಿಸಿ ನನ್ನ ದರ್ಶನಕ್ಕೆ ಬಾದ ಸಾಮರಸ್ಯಕ್ಕೆ ಇದಕ್ಕಿಂತ ದೊಡ್ಡ ಚಿಂತನೆ ಎಲ್ಲಿದೆ? ಇಷ್ಟು ಮಾತ್ರನ? ಮಹಿಷಿ ಮರ್ದನ ಅಂತ ಕೇಳ್ತೇವೆ ನಾವು. ಮಹಿಷಿ ಅಂದ್ರೆ ಒಬ್ಬರು ರಾಕ್ಷಸಿ, ಸ್ತ್ರೀಯಾಗಿದ್ರು. ಅಷ್ಟು ಸುಲಭವಾಗಿ ಅಪಮಾನಿಸುವುದಿಲ್ಲ. ಅವಳಲ್ಲಿರುವ ಮಹಿಷಿತ್ವವನ್ನು ನಾಶ ಮಾಡಿ ಅವಳನ್ನು ಮಾಳಿಗೆಪುರ ತಮ್ಮ ಅಂತ ಮಾಡ್ತಾರೆ. ನಾವೆಲ್ಲ ನಮ್ಮ ಸಮಾಜವನ್ನು ಗಮನಿಸಿ ಯಾವುದನ್ನು ಹುಡುಕಿಕೊಂಡು ನನ್ನಲ್ಲಿಗೆ ಬಂದಿದ್ಯೋ ಅದು ನೀನೇ ಅಂದರೆ ನೀವೆಲ್ಲರೂ ಅಯ್ಯಪ್ಪ ಸ್ವಾಮಿ, ನಿಮ್ಮ ಅಂತರ್ಯಾಮಿಯಾಗಿ ದೇವರಿದ್ದಾರೆ. ದೇವರು ಮಾಡಿದ ಕೆಲಸ ಏನು? ಸಮಾಜದಲ್ಲಿ ಹಿಂದೆ ಒಬ್ಬಳೇ ಮಹಿಷಿ ಇದ್ದದ್ದು, ಒಬ್ಬನೇ ಮಹಿಷ ಇದ್ದದ್ದು, ಒಬ್ಬನೇ ರಾವಣ ಇದ್ದ, ಒಬ್ಬನೇ ಕುಂಭಕರ್ಣ ಇದ್ದ. ಆದರೆ ಇವತ್ತು ಎಷ್ಟು ರಾವಣರಿದ್ದಾರೆ,
ಎಷ್ಟು ಕುಂಭಕರ್ಣರಿದ್ದಾರೆ, ಎಷ್ಟು ಮಹಿಷಿಯರಿದ್ದಾರೆ ನೋಡಿ. ಇವತ್ತು ನಮ್ಮ ಸಮಾಜದಲ್ಲಿ ಮಾಯಾರೂಪದಲ್ಲಿ ಬಂದಂತಹ ಎಷ್ಟೊಂದು ದೃಷ್ಟಾಂತಗಳು ಈಗಲೇ ನಮ್ಮ ಬಜರಂಗದಳ ಕಾರ್ಯಕರ್ತ ಹೇಳಿದರು. ಲವ್ ಜಿಹಾದ್ ಅಂತ, ಇದು ರಾವಣನ ಮತ್ತೊಂದು ರೂಪ. ಎಷ್ಟು ರಾವಣರಿದ್ದಾರೆ ಅಂತ ಆಲೋಚನೆ ಮಾಡಬೇಕು. ನಮ್ಮ ಸೀತೆ ಅಂದು ರಾವಣನಿಂದಾಗಿ ಇಡೀ ಬದುಕು ಕಳ್ಕೊಂಡದ್ದು. ನಮ್ಮ ಈಗ ಪ್ರಸ್ತುತ ಕಾಲದ ನಮ್ಮ ಸೀತೆ ಎಂದರು ಈ ರೀತಿಯ ರಾವಣನ ದುಷ್ಕೃತ್ಯಕ್ಕೆ ಬಲಿಯಾಗಬಾರದು, ಲವ್ ಜಿಹಾದ್ಗೆ ಸಿಕ್ಕಿ ಹಾಕೊಳ್ಬಾರದು. ನಮ್ಮ ಸಂಸ್ಕೃತಿ ಉಳಿಸಬೇಕು, ಇಷ್ಟು ಶ್ರೇಷ್ಠ ಸಂಸ್ಕೃತಿ. ಈಗ ಹೇಳಿದ್ರು ಇಲ್ಲಿ ಕಾರ್ಯಕರ್ತರು, ಸ್ವಾಮೀಜಿ ಸರಳತೆಗೆ ಉದಾಹರಣೆ ಅಂತ. ನನಗೆ ನಗು ಬಂದು, ಏನು ಗೊತ್ತಾ, ಸಿಹಿಯಾದ ಬೆಲ್ಲ ಅಂತ ಹೇಳಿದ್ರೆ ಏನು ಹೇಳಬೇಕು? ಬೆಲ್ಲ ಅಂದ್ರೆ ಸಿಹಿಯೇ, ಸಿಹಿ ಅಂದ್ರೆ ಬೆಲ್ಲನೇ. ಹಾಗೆ ಸ್ವಾಮಿಗಳಂದ್ರೆ ಸಿಹಿ, ಅದು ಸಿಂಪಲೇ ಇರಬೇಕಾದ್ರು. ಎಲ್ಲರೂ ಸಿಂಪಲೇ ಇದ್ದಾರೆ. ಇರಲಿ, ಅಂತೂ ನಾವು ಉದಾತ್ತ ಸಂಸ್ಕೃತಿಯ ವಾರಸುದಾರರು. ನಮ್ಮ ಸಂಸ್ಕೃತಿಯ ವಿಶೇಷತೆಯನ್ನ ನಮ್ಮ ಮಕ್ಕಳಿಗೆ ಹೇಳಿಕೊಡದಿದ್ರೆ ಮಕ್ಕಳು ಈ ಸಂಸ್ಕೃತಿಯ ಬಗ್ಗೆ ಸ್ವಾಭಿಮಾನಿಗಳಾಗುವುದಿಲ್ಲ. ಸ್ವಾಭಿಮಾನಿ ಆಗದ ಮಕ್ಕಳು ನೀವು ಅವರನ್ನು ಡಾಕ್ಟ್ರು ಇಂಜಿನಿಯರು ಮಾಡಿ ತಪ್ಪಲ್ಲ, ಆದರೆ ಮಾನವೀಯತೆ ಉಳಿಬೇಕಾದ ನಮ್ಮ ಈ ಸಂಸ್ಕೃತಿ ಬೇಕು. ಹಾಗಾಗಿ ಮನುಷ್ಯರಲ್ಲದ ಡಾಕ್ಟ್ರಿಂದ ಏನು ಅಪಾಯ ಎಂಬುದು ನಮ್ಮ ಸಮಾಜ ಎತ್ತಿ ಎತ್ತಿ ತೋರಿಸ್ತಾ ಉಂಟು. ಹಾಗಾಗಿ ನಿಮ್ಮ ಮನೆಯಲ್ಲಿ, ನಿಮ್ಮ ಮಡಿಲಲ್ಲಿ ನಚಿಕೇತ, ಧ್ರುವ, ಪ್ರಹ್ಲಾದ, ಶಿವಾಜಿ, ವಿವೇಕಾನಂದರಂಥವರಾಗಬೇಕು. ನಿಮ್ಮ ಮಡಿಲಲ್ಲಿ ಸೀತೆ, ಸಾವಿತ್ರಿ, ದುರ್ಗೆ ಅಂತವರಾಗಬೇಕು. ನೀವೆಲ್ಲ ಜವಾಬ್ದಾರಿಯಿಂದ ಸಮಾಜದ ಹೊಣೆಯನ್ನು ವಹಿಸ್ಕೊಳ್ಬೇಕು. ಇಷ್ಟೊಂದು ದೊಡ್ಡ ವಿಶಾಲವಾದಂತಹ ಸಮಯ ಇತಿಮಿತಿ ಇದೆ. ಹಾಗಾಗಿ ಇಷ್ಟೇ ಹೇಳ್ತೇವೆ, ದೊಡ್ಡ ಸಂಸ್ಕೃತಿ ನಮ್ಮದು. ನಾವೆಲ್ಲ ದೇವರ ಕೋಣೆಯಲ್ಲಿರುವವರು. ನಮ್ಮ ಧರ್ಮದ ಅನುಷ್ಠಾನ ಅಂದರೆ ತಪಸ್ಸೋದು. ಇದರಿಂದ ಎಲ್ಲ ಜಗತ್ತಿಗೆ ಅನುಗ್ರಹ ಆಗುತ್ತದೆ. ನಾವು ನಮ್ಮ ಸಂಸ್ಕೃತಿಯನ್ನು ಬಿಟ್ಟರೆ ದೇವರ ಕೋಣೆಯನ್ನು ಬೀಗ ಹಾಕಿದ ಹಾಗೆ. ಹಾಗಾಗಬಾರದು. ಎಲ್ಲರೂ ಎಚ್ಚೆತ್ತುಕೊಳ್ಳೋಣ. ನಮ್ಮಲ್ಲಿ ಏನೇನು ಸಾಮರ್ಥ್ಯ ಇದೆ, ನಮ್ಮಲ್ಲಿ ಏನು ಸಂಗ್ರಹ ಇದೆ, ಈ ಸಂಸ್ಕೃತಿಯ ರಕ್ಷಣೆಗಾಗಿ ಅದನ್ನು ವಿನಿಯೋಗ ಮಾಡಬೇಕು. ಆ ಮೂಲಕ ನನಗೆ ನನ್ನ ಪಕ್ಕದಲ್ಲಿ ಇವರು ಹೇಳಿದರು, ನಾನು ಕಲಿತದ್ದು ಕಡಿಮೆ ಸ್ವಾಮೀಜಿ ಅಂತ, ಆದರೆ ಅವರು ಮಾಡಿದಂತಹ ಮಾನವೀಯ ಮೌಲ್ಯಗಳ ಜೀವಂತ ಅವರ ಪ್ರವೃತ್ತಿ ಅದು ಸಮಾಜಕ್ಕೆ ಮಾದರಿ. ಹಾಗಾಗಿ ಮನುಷ್ಯತ್ವ ಇಲ್ಲದ ವಿದ್ಯೆಯಿಂದ ಬೆಲೆಯೇ ಇಲ್ಲ. ನಾವು ಅಂತಹ ಮಾನವೀಯತೆಯನ್ನು ಉಳಿಸಿದ ಒಳ್ಳೆಯ ಉದಾಹರಣೆ ಈ ಮಂದಿರದ ಬಗ್ಗೆ ಹೇಳುವುದಾದರೆ, ಅದು ಮಾದರಿ ಮಂದಿರ. ಬಹಳಷ್ಟು ಧಾರ್ಮಿಕ ಚಟುವಟಿಕೆಯಲ್ಲಿ ಭಾಗವಹಿಸ್ತೇವೆ. ಇಷ್ಟೊಂದು ಅಚ್ಚುಕಟ್ಟಾಗಿ, ಇಷ್ಟೊಂದು ಸುಸೂತ್ರವಾಗಿ ಸಮಯದ ಪ್ರಜ್ಞೆ, ಧಾರ್ಮಿಕ ಶ್ರದ್ಧೆ, ಸಾಮರಸ್ಯದ ಪರಿಸರ, ಅನ್ನದಾನಾದಿ ಸತ್ಕರ್ಮ ಎಲ್ಲದಕ್ಕೂ ಒಂದು ಮೇಲ್ಪಂಕ್ತಿ ಇದೆ. ಈ ಊರಿನ ಭಾಗವಹಿಸಿದ ನೀವೆಲ್ಲರೂ ಪುಣ್ಯಾತ್ಮರು. ಹಾಗಾಗಿ ನೀವು ಇಂತಹ ಈ ಸಂಸ್ಕೃತಿಯನ್ನು ಉಳಿಸುವಂತಹ ಒಳ್ಳೆಯ ಪ್ರಜೆಗಳನ್ನು, ಒಳ್ಳೆಯ ಮಕ್ಕಳನ್ನು ಈ ಅಯ್ಯಪ್ಪ ಸ್ವಾಮಿಯ ಮಡಿಲಲ್ಲಿ ನೀವಿದ್ದುಕೊಂಡು ಮಾಡಬೇಕು. ನಮ್ಮ ಧರ್ಮಕ್ಕೆ ಎಷ್ಟು ಸವಾಲುಗಳು ಬೇಕಾದರೂ ಇರಲಿ, ಆದರೆ ನಮ್ಮ ಧಾರ್ಮಿಕ ಉಪಾಸನೆ ಅನುಷ್ಠಾನ ಸನಾತನ ಧರ್ಮ ಅಲ್ಲೇ, ಇದಕ್ಕೆ ನಾಶ ಇಲ್ಲ. ಧರ್ಮವನ್ನು ಉಳಿಸುವ ಕೆಲಸ ನಾವು ಮಾಡೋಣ, ಆ ಧರ್ಮ ನಮ್ಮನ್ನು ಉಳಿಸ್ತದೆ. ನಾವು ಇದಕ್ಕೆ ಉದಾಹರಣೆ ಬೇರೆ ಏನು ಬೇಡ. ನಮ್ಮ ದೇವರುಗಳಲ್ಲಿ ಏನಾದರೂ ಕೆಣಕಲಿಕ್ಕೆ ಬಂದವರಿಗೆ ಏನಾಗಿದೆ? ಹಿಂದೂಗಳಿಗೆ ಯಾವ ಮತೀಯ ಉಪಾಸನಾ ಕೇಂದ್ರದಿಂದ ಸವಾಲು ಬರಲಿಲ್ಲ, ದೇವರ ಕೋಪಕ್ಕೆ ಕಾರಣರಾಗಿಲ್ಲ. ಆದರೆ ನಮ್ಮ ದೇವರುಗಳ ಸನ್ನಿಧಿಯಲ್ಲಿ ಏನಾದರೂ ಚೇಷ್ಟೆ ಮಾಡಿದರೆ ಅವರು, ನಾವು ನಿನ್ನೆ ತಾನೇ ಒಂದು ನಾಗನ ಬನದ ಅನುಜ್ಞಾ ಕಲಶ ಎಲ್ಲ ಮಾಡಿದ್ದು. ಒಬ್ಬರು ಅನ್ಯ ಮತಸ್ಥರು ನಮಗೆ ಕಟ್ಟಿಕೊಟ್ಟದ್ದು. ಅವರಿಗೆ ಇಲ್ಲದ ಕಷ್ಟಗಳೆಲ್ಲ ಬಂದು ಅವರ ಭೂಮಿಯಲ್ಲಿದ್ದ ನಾಗನ ಕಟ್ಟೆಯನ್ನು ಕಟ್ಟಿ ಬ್ರಹ್ಮಕಲಶ ಮಾಡಿ ಕೊಟ್ಟದ್ದು. ಅದರ ಅರ್ಥ ಏನು? ನಮ್ಮ ಧಾರ್ಮಿಕ ಉಪಾಸನೆ ಅನುಷ್ಠಾನವೆಲ್ಲ ಒಂದು ದೊಡ್ಡ ವಿಜ್ಞಾನ. ಹಾಗಾಗಿ ನಾವೆಲ್ಲ ಹೆಮ್ಮೆ ಪಡಬೇಕು ನಮ್ಮ ಧರ್ಮದ ಬಗ್ಗೆ. ಇಡೀ ಜಗತ್ತನ್ನು ಪ್ರೀತಿಸುವ ಧರ್ಮ ಅಂದರೆ ಅದಕ್ಕಿಂತ ಬೇರೆ ಏನು ಉದಾಹರಣೆ ಬೇಡ. ಅಂಥ ಧರ್ಮ ಉಳಿದರೆ ಮಾತ್ರ ಜಗತ್ತು ಉಳಿತದೆ ಅಂತ ಮತ್ತೆ ಮತ್ತೆ ಹೇಳ್ತಾ, ಇಂತಹ ಮಂದಿರಗಳ ಮೂಲಕ ಈ ಊರಿಗೆ ಧಾರ್ಮಿಕತೆಗೆ ಶಕ್ತಿ ತುಂಬುವಂಥ ಕೆಲಸ ಮಾಡಬೇಕು. ಆಗಲೇ ನಮ್ಮ ಕಾರ್ಯಕರ್ತ ಹೇಳಿದ ಹಾಗೆ ಎಲ್ಲ ಹೆಣ್ಣು ಮಕ್ಕಳು ನಮ್ಮ ಧರ್ಮದ ಬಗ್ಗೆ ಸ್ವಾಭಿಮಾನಿಗಳಾಗುವಂತೆ ಒಳ್ಳೆ ತನ್ನ ಸಣ್ಣ ಶಿಷ್ಯನನ್ನು ಕರೀತಾರೆ ಹತ್ತಿರಕ್ಕೆ, ಬಾ ಮಗು ಅಂತ. ಈ ದೀಪ ಹಚ್ಚು ಅಂತ ಹೇಳಿ ಮಗು ದೀಪ ಹಚ್ಚಿತು. ಗುರುಗಳು ಕೇಳ್ತಾರೆ, ಮಗು ಆ ಬೆಳಕು ಎಲ್ಲಿಂದ ಬಂತು ಅಂತ. ಆ ಹುಡುಗ ಸಣ್ಣವ ದೀಪ ಆರಿಸಿದ. ಗುರುಗಳ, ಈಗ ನೀವು ಹೇಳಿ ಆ ಬೆಳಕು ಎಲ್ಲಿಗೆ ಹೋಯಿತು ಅಂತ. ಅಂದರೆ
ಇದರಲ್ಲಿ ಇಡೀ ನಮ್ಮ ಬ್ರಹ್ಮಾಂಡದ ಸತ್ಯ ಇದೆ. ನಾವೆಲ್ಲ ದೇವರ ಒಂದು ಸಾನ್ನಿಧ್ಯದಿಂದ ಬಂದವರು. ಸರಿಯಾ? ಇನ್ನೂ ಒಂದು ಉದಾಹರಣೆ ಹೇಳ್ತಾರೆ. ಎದುರಿನಲ್ಲಿ ಸಾಲಿಗೆ ಚಂದ ಮಾಡಿ ಕಳಶ ಇದೆ, ಪ್ರತಿಯೊಂದರಲ್ಲಿ ಕೂಡ ತೆಂಗಿನಕಾಯಿ ಕಾಣ್ತದೆ. ನನ್ನ ಒಂದು ಪ್ರಶ್ನೆ ಸಣ್ಣದು, ತೆಂಗಿನಕಾಯಿ ಮೊದಲು ಬಂತ, ತೆಂಗಿನ ಮರ ಮೊದಲು ಬಂತ? ಯಾರಿಗಾದರೂ, ನನಗೆ ಉತ್ತರ ಗೊತ್ತಿಲ್ಲ. ಅದನ್ನೇ ತೆಂಗಿನ ಮರ ಮೊದಲು ಬಂದರೆ ತೆಂಗಿನಕಾಯಿ ಇರಬೇಕಲ್ಲ ಅಲ್ಲಿ. ತೆಂಗಿನಕಾಯಿ ಬೇಕು ಅಂತಾದರೆ, ಈಗ ಎರಡನೇ ಉದಾಹರಣೆ ಕೊಡ್ತಾ ಇದ್ದೇನೆ. ನಾವೆಲ್ಲ ದೇವರ ಮಕ್ಕಳು. ನಮ್ಮ ಅಲ್ಲಿರುವಂತಹ ಸಂಪೂರ್ಣ ಶಕ್ತಿ ಭಗವಂತ ನೀರೇ ಕೊಟ್ಟದ್ದು ಅಂತ. ಈ ತೆಂಗಿನಕಾಯಿಯ ಉದಾಹರಣೆ ನಾವು ಬೀಜ ವೃಕ್ಷ ನ್ಯಾಯ ಅಂತ ಕರೀತೇವೆ ಅದನ್ನು ಹಿಂದಿಂದಲೂ ಕೂಡ. ಅದಕ್ಕೆ ಉತ್ತರ ಇಲ್ಲ. ಅದೇ ಉತ್ತರವನ್ನು ಈಗ ನಮಗೆ ನಾವು ಹೋಲಿಸುವುದು. ನನಗೆ ತಂದೆ ತಾಯಿ, ಅವರಿಗೆ ಅಪ್ಪ ಅಮ್ಮ ಅಂದರೆ ಅಜ್ಜ ಅಜ್ಜಿ, ಹೀಗೆ ಲೆಕ್ಕ ಹಾಕಲಿಕ್ಕೆ ಶುರು ಮಾಡಿ. ಅವರಿಗೆ ತಂದೆ ತಾಯಿ ಇರಲೇಬೇಕು. ನಾವು ಈ ಭೂಮಿಯಲ್ಲಿ ನಡೆದಾಡಬೇಕಾದ್ರೆ, ಉಸಿರಾಡಬೇಕಾದ್ರೆ ಅಪ್ಪ ಅಮ್ಮ ಇದ್ದೇ. ಹಾಗಾದರೆ ಪ್ರಾರಂಭ ಎಲ್ಲಿಂದ ಆಯಿತು? ಪಾರ್ವತಿ ಪರಮೇಶ್ವರ ಅಂತ ಕಾಳಿದಾಸ ಕವಿ ಹೇಳ್ತಾನೆ. ಹಾಗೆ ಪಾರ್ವತಿ ಪರಮೇಶ್ವರ ಆ ಮಹಾನ್ ಶಕ್ತಿಯ ಮಕ್ಕಳು ನಾವು. ಬಹುಶಃ ಇದನ್ನೇ ನೀವು ಮನನ ಮಾಡಿ. ಇಂಥದ್ದು ಒಂದಲ್ಲ ಎರಡಲ್ಲ, ಲಕ್ಷಾಂತರ ಪ್ರಾಣಿಗಳು, ಪಕ್ಷಿಗಳು, ಜಲಚರಗಳು, ಗಿಡ ಮರಗಳ ಈ ಸಂಪೂರ್ಣ ಸೃಷ್ಟಿ ಯಾರ್ದು? ನನಗೆ ಅನೇಕ ಸಲ ಸೂರ್ಯೋದಯ ಆಗುವಾಗಲೇ ನನಗೆ ಆಶ್ಚರ್ಯ ಆಗೋದು. ಅಷ್ಟು ಕರಾರುವಾಕ್ಕಾಗಿ ಆ ಭೂಮಿಯನ್ನು ಯಾರು ತಿರುಗಿಸ್ತಾರೆ? ಯಾವಾಗ ಪ್ರಾರಂಭ ಆಯಿತು ಅಂತ. ಹರಿಯುವ ಹತ್ತಿರದ ನೇತ್ರಾವತಿ ನದಿ ಇವತ್ತು ಕಾಣ್ತದೆ. ನಾನು ದಾಟಿ ಬಂದೆ ಮಂಗಳೂರಿಂದ. ನಿನ್ನೆಯೂ ಇತ್ತಲ್ಲ, ಅದರ ಹಿಂದೆ ಕೂಡ ಇತ್ತಲ್ಲ. ಹಾಗಾದರೆ ಯಾವಾಗ ಇದು ಆರಂಭ ಆಯಿತು? ಶ್ರೀ ವಾದಿರಾಜ ಗುರುಗಳು ಶಿಷ್ಯರನ್ನು ಕರ್ಕೊಂಡು ಹೋಗ್ತಾರಂತೆ. ಮುಂದೆ ಮುಂದೆ ಹೋಗ್ತಾ ಇದ್ದಾಗೆ, ನೋಡಮ್ಮ ಈ ಕೆರೆ, ಈ ಒಂದು ಬಾವಿ ಕಂಡಿತ್ತು ಅವರಿಗೆ. ಈ ಬಾವಿ ಯಾರು ತೋಡಿಸಿದ್ರು ಅಂತ ಶಿಷ್ಯರು ಹೇಳ್ತಾರೆ. ಸ್ವಾಮೀಜಿ ಅದು ಇಂಥ ಊರಿನವರು. ಆಯಿತು, ಸರಿ, ಮುಂದೆ ಹೋದರು. ಶಿಷ್ಯರನ್ನು ಕರ್ಕೊಂಡು ವಾದಿರಾಜ ಗುರುಗಳು ಮುಂದೆ ಹೋಗುವಾಗ ದೊಡ್ಡ ಕೆರೆ. ಈ ಕೆರೆಯನ್ನು ಯಾರು ಕಟ್ಟಿಸಿದರು? ಶಿಷ್ಯರನ್ನು ಕೇಳೋದು. ಅವ್ರಿಗೆ ಗೊತ್ತಿದೆ, ಆದರೂ ಅವರನ್ನು ಪರೀಕ್ಷೆ ಮಾಡೋ. ಅವರು ಇಂಥ ಊರಿನ ಇದು ಕೆರೆ, ಎಲ್ಲರೂ ಸೇರಿ ಚಂದ ಮಾಡಿ ದೇವಸ್ಥಾನದ ಕೆರೆ ಕಟ್ಟಿಸಿದ್ರು ಅಂತ. ಮುಂದೆ ಹೋಗಿ ಸಮುದ್ರದ ದಂಡೆಯಲ್ಲಿ ಶಿಷ್ಯರನ್ನು ನಿಲ್ಲಿಸಿ ಕೇಳ್ತಾರೆ, ಇದನ್ನು ಯಾರು ಸೃಷ್ಟಿಸಿದರು ಅಂತ. ಇದು ಗೊತ್ತಿಲ್ಲ ಗುರುಗಳೇ. ಇದೆಲ್ಲವೂ ಭಗವಂತನ ಸೃಷ್ಟಿ. ದೇವರು ಎಲ್ಲವನ್ನೂ ಕೊಟ್ಟು ಮರೀತಾರೆ. ಆದರೆ ಕೆಲವು ಸಲ ಮನುಷ್ಯರು ಎಲ್ಲವನ್ನೂ ಪಡ್ಕೊಂಡು ಮರೀತಾರೆ. ಅಷ್ಟೇ ವ್ಯತ್ಯಾಸ. ಎಲ್ಲವನ್ನೂ ಕೊಟ್ಟು, ಗಾಳಿ, ನಡೆದಾಡುವ ಭೂಮಿ, ಸೂರ್ಯಚಂದ್ರರು, ಇದೆಲ್ಲವೂ ಕೂಡ ನಮ್ಮದು ಸೃಷ್ಟಿ ಅಲ್ಲ. ಇದನ್ನು ಅತ್ಯಂತ ಪ್ರಾಚೀನವಾಗಿ ಹೇಳಿದಂಥ ಒಂದೇ ಒಂದು ಧರ್ಮ, ಅದನ್ನು ಸಂಶೋಧನೆ ಮಾಡಿ ಇದಮಿತ್ತಂತ ಹೇಳಿದಂಥ ಒಂದೇ ಒಂದು ಧರ್ಮ, ಅದು ಹಿಂದೂ ಧರ್ಮ. ಸ್ವಾಮಿ ವಿವೇಕಾನಂದರು ಒಂದು ಕಡೆ ಭಾಷಣದಲ್ಲಿ ಹೇಳ್ತಾರೆ, ನಮ್ಮ ಸಮಾನವಾದಂಥ ಅನೇಕ ನಂಬಿಕೆಗಳು ಎಲ್ಲ ಇತ್ತು, ಅದು ಬಿತ್ತು. ಗ್ರೀಕ್ ಸಂಸ್ಕೃತಿ, ಇರಾನ್ ಸಂಸ್ಕೃತಿ, ಈಜಿಪ್ಷಿಯನ್ ಸಂಸ್ಕೃತಿ, ಮೆಸೊಪೊಟೇಮಿಯನ್ ಸಂಸ್ಕೃತಿ ಎಲ್ಲವೂ ಕೂಡ ಕಾಲಚಕ್ರದ ಪರಿಭ್ರಮಣೆ, ಆ ಸುತ್ತುವಂಥ ಇದರಲ್ಲಿ ಎಲ್ಲ ಬಿತ್ತು. ಗ್ರೀಕ್ ದೇವತೆಗಳ ಆ ಪುರಾತನ ಮಂದಿರಗಳಲ್ಲಿ ಜೇಡರ ಬಲೆಗಳು ಹಮ್ಮಿದ್ದರೆ ಭಾರತದ ಕಳಶಗಳು ಇಂದಿಗೂ ಜಗಜಗಿಸ್ತಾ ಇವೆ ಅಂತ. ಎಂಥ ಒಂದು ಮಾತು ಅವರ ಮಾರ್ಮಿಕವಾದಂಥದ್ದು. ಭಾರತದ ಕಳಶಗಳು ಇಂದಿಗೂ ಜಗಜಗಿಸ್ತಾ ಇವೆ ಅಂತ. ಇದು ಆ ಪುರಾತನವಾದಂಥ ಸನಾತನವಾದಂಥ ಸಂಸ್ಕೃತಿಯ ದ್ಯೋತಕ ಮಾತ್ರ ಅಲ್ಲ, ಋಷಿ ಪರಂಪರೆ, ಆ ಒಂದು ಮಹಾನ್ ಸಂತರ ಅರ್ಪಣಾ ಮನೋಭಾವ ಇವತ್ತಿಗೂ ಕೂಡ ಪ್ರಪಂಚದ ಅತ್ಯಂತ ದೊಡ್ಡ ಕಾರ್ಯಕ್ರಮ. ಈಗ ಕುಂಭಮೇಳ ಪ್ರಾರಂಭ ಆಗ್ತದೆ. 400 ಮಿಲಿಯನ್ ಜನ ಆ ಗಂಗೆಯಲ್ಲಿ ಮಿಂದು ಪುನೀತರಾಗ್ತಾರೆ. ಇದು ಅತ್ಯಂತ ವಿಶೇಷ. ಯಾವ ರೀತಿಯಲ್ಲಿ ನಮ್ಮ ಮೇಲೆ ಆಕ್ರಮಣ ಆಯಿತು, ನಮ್ಮ ದೇಶದ ಮೇಲೆ ಆದಷ್ಟು ಆಕ್ರಮಣ ಜಗತ್ತಿನ ನೀವು ಯಾವ ಜಾಗದಲ್ಲಿ ನೋಡಿದರೂ ಇತಿಹಾಸದಲ್ಲಿ ಕಾಣುವುದಿಲ್ಲ. ಅತ್ಯಂತ ಹೆಚ್ಚಿನ ಆಕ್ರಮಣ ಆದದ್ದು ಆಯಾಯ ಕಾಲಕ್ಕೆ ಶಿವಾಜಿ ಮಹಾರಾಜರಂಥವರು,
ರಾಣಾ ಪ್ರತಾಪ ಸಿಂಹ ಅಂತವರು ಹುಟ್ಟಿಕೊಂಡು ಬಂದರು. ಇತಿಹಾಸ ಮಹಾನ್ ವ್ಯಕ್ತಿಗಳನ್ನು ಸೃಷ್ಟಿಸ್ತದೆ, ಮಹಾನ್ ವ್ಯಕ್ತಿಗಳು ಇತಿಹಾಸವನ್ನು ಸೃಷ್ಟಿಸ್ತಾರೆ. ಗ್ರೇಟ್ ಪೀಪಲ್ ಕ್ರಿಯೇಟ್ ಹಿಸ್ಟ್ರಿ ಆ್ಯಂಡ್ ಹಿಸ್ಟರಿ ಕ್ರಿಯೇಟ್ಸ್ ಗ್ರೇಟ್ ಪೀಪಲ್ ಅಂತ ಇದು. ಆದರೆ ಇನ್ನೊಂದು ಮುಖ, ಅದೇ ರೀತಿ ಕ್ರೈಸ್ತ ಪಂಥ ಬಂತು, ಇನ್ನೊಂದು ಬಂತು. ಆಗ ರಾಮಕೃಷ್ಣ ಪರಮಹಂಸರಂಥವರು, ವಿವೇಕಾನಂದರಂತ ಹುಟ್ಟಿಕೊಂಡರು, ರಾಷ್ಟ್ರೀಯ ಸ್ವಯಂ ಸೇವಕ ಹುಟ್ಟಿಕೊಂಡಿತ್ತು. ಹೀಗೆ ಒಂದೊಂದು ಯಾವ ರೀತಿಯಲ್ಲಿ ಬರ್ತದೆ ಅದಕ್ಕೆ ಸರಿಯಾದಂಥ ಚಲೆ. ಇದು ನಾಣ್ಯದ ಒಂದು ಮುಖ. ಇತಿಹಾಸದ ಮುಖಾಮುಖಿ ಕಂಡಾಗ ಇನ್ನೊಂದು ಮುಖ ಗೋಚರ ಆಗ್ತದೆ. ನಾವು ಸ್ವಲ್ಪ ನಿದ್ದೆ ಮಾಡುವವರು ಜಾಸ್ತಿಯ, ಎಚ್ಚರ ಆಗುವುದಿಲ್ಲ. ಎಚ್ಚರ ಆಗುತ್ತಿದ್ದರೆ 1000 ವರ್ಷ ಯಾರೋ ಬಂದು ದೆಹಲಿಯಲ್ಲಿ ಹೇಗೆ ಆಳಿದರು, ಒಂದು ಕಂಪೆನಿ ಬಂದು ಇಡೀ ದೇಶವನ್ನು ಹೇಗೆ ಆಕ್ರಮಿಸಿತು, ಹಾಗೆ ಎರಡೂ ಕಡೆಗೂ ನೋಡ್ತೇವೆ. ಇವತ್ತಿಗೂ ಕೂಡ ಒಂದು ಮಾತು ಇದೆ, ಪುನಃ ಅದನ್ನೇ ಹೇಳ್ತೇನೆ. ಚರಿತ್ರೆ ಒಂದೇ ಒಂದು ಪಾಠ ಕಲಿಸ್ತದಂತೆ, ಇತಿಹಾಸ ಕಲಿಸುವ ಒಂದೇ ಒಂದು ಪಾಠ ಅಂದರೆ ಇತಿಹಾಸದಿಂದ ನಾವು ಏನನ್ನೂ ಕಲೀಲಿಲ್ಲ ಅಂತ. ಹಿಸ್ಟರಿ ಟೀಚರ್ಸ್ ಓನ್ಲಿ ಒನ್ ಥಿಂಗ್ ದ್ಯಾಟ್ ಫ್ರಮ್ ಹಿಸ್ಟ್ರಿ ಯು ಹ್ಯಾವ್ ಲರ್ನ್ಡ್ ನಥಿಂಗ್. ಬಾಂಗ್ಲಾದೇಶದಲ್ಲಿ ಅದು ಬಹಳ ದೂರ ಅಲ್ವಾ, ನಮಗೇನು ಇಲ್ಲಿ ಇಲ್ಲ, ಖಾಲಿ ಬೆರಳಿಗೆ ಸಣ್ಣದಾದರೂ ಕೂಡ ಇಡೀ ದೇಹಕ್ಕೆ ಅದರ ನೋವಾಗ್ತದೆ. ಅಲ್ಲಿ ಪಾಪ ಇಸ್ಕಾನ್ನವರು ಹಿಡಿದು ಒಳಗೆ ಇಟ್ಟರಲ್ಲ, ಯಾಕೆ ಇಟ್ಟರು? 2000ಕ್ಕಿಂತ ಹೆಚ್ಚು ಮಂದಿ ನಮ್ಮ ವೀರ ಜವಾನರು ಪ್ರಾಣಾರ್ಪಣೆ ಮಾಡಿದ್ರಲ್ಲ, ಯಾಕೆ ಮಾಡಿದರು? ಒಂದು ದೇಶ ಅವರಿಗಾಗಿ. ನಾನು ಭಾಳ ದೂರದ ಮೇಘಾಲಯದ, ನಮಗೆ 2 ಕಡೆ ಬಾರ್ಡರ್ ಇರೋದು ಬಾಂಗ್ಲಾದೇಶ, ಬಹಳ ನೋವಾಗ್ತದೆ. ಇಲ್ಲಿ ಹಿಂದೂಗಳ ಎಚ್ಚರ, ಈಗ ಪುನೀತ್ ಅವರು ಹೇಳಿದರು, ನನಗೆ ಬಹಳ ಖುಷಿಯಾಯಿತು. ಆ ಯುವಶಕ್ತಿ, ಮಾತೃಶಕ್ತಿ ಬಹಳ ಮುಖ್ಯ. ಯಾಕೆಂದರೆ ಸಣ್ಣ ಮಕ್ಕಳನ್ನು ಒಳ್ಳೆಯ ಸಂಸ್ಕಾರ ಕೊಟ್ಟು ಮಾಡುವಾಗ ಮಾತೃಶಕ್ತಿ ಬಹಳ ಮುಖ್ಯ. ಇಲ್ಲಿ ನಾನು ನೋಡ್ತಾ ಇದ್ದೇನೆ, ಕೆಲವು ಕಡೆಗಳಲ್ಲಿ ಕುರ್ಚಿಗಳು ಮಾತ್ರ, ಒಂದಷ್ಟು ಜನ ಆಚೆ ಈಚೆ ಮಾತಾಡ್ಬೋದು. ಇಲ್ಲಿ ಹಾಗಲ್ಲ, ಪ್ರತಿಯೊಬ್ಬರು ತದೇಕ ಚಿತ್ತದಿಂದ ಇಲ್ಲಿ ಭಾಷಣ ಆಲಿಸುವಂಥದ್ದು. ನಿಮಗೆಲ್ಲರಿಗೂ ಕೂಡ ದೇವರು ಒಳ್ಳೇದು ಮಾಡಲಿ ಅಂತ ಶುಭ ನಮನಗಳು. ಸ್ವಾಮಿ ಮಂದಿರ ಅಸೈಗೋಳಿ ಇದರ ಆಶ್ರಯದಲ್ಲಿ ನಡೆಯುತ್ತಿರುವ 48 ದಿನಗಳ ಸಂಧ್ಯಾ ಭಜನಾ ಸಂಕೀರ್ತನೆಯ 43ನೇ ದಿನದ ಇಂದು ಧಾರ್ಮಿಕ ಚಿಂತನಾ ಕಾರ್ಯಕ್ರಮಕ್ಕೆ ಆಗಮಿಸಿ ಹಿಂದೂ ಧರ್ಮದ ಆಚಾರ ವಿಚಾರಗಳು ನಮ್ಮ ಜೀವನದಲ್ಲಿ ಹೇಗೆ ಅಳವಡಿಸಿಕೊಳ್ಳಬೇಕು ಎನ್ನುವ ಮೂಲಕ ನಮಗೆ ಆಶೀರ್ವಚನ ನೀಡಿರುವ ಪರಮ ಪೂಜ್ಯ ಶ್ರೀ ಶ್ರೀ ಯೋಗಾನಂದ ಸರಸ್ವತಿ ಸ್ವಾಮೀಜಿ ನಿತ್ಯಾನಂದ ಯೋಗಾಶ್ರಮ ಕಡೆಯೂರು ಉಪ್ಪಳ ಇವರಿಗೆ ಕೋಟಿ ನಮನಗಳೊಂದಿಗೆ ಅವರಿಗೆ ವಂದನಾರ್ಪಣೆ ಸಲ್ಲಿಸ್ತಾ ಇದ್ದೇವೆ. ಹಾಗೂ ಈ ಕಾರ್ಯಕ್ರಮದ ಸಭಾಧ್ಯಕ್ಷರಾಗಿ ನಮ್ಮೆಲ್ಲರಿಗೆ ಹಿತ ನೀಡಿರುವಂತಹ ಡಾಕ್ಟರ್ ಅನಂತ್ ಕೃಷ್ಣ ಭಟ್ ಸ್ಥಾಪಕಾಧ್ಯಕ್ಷರು, ಸರಸ್ವತಿ ಎಜುಕೇಷನ್ ಟ್ರಸ್ಟ್ ರಿಜಿಸ್ಟರ್ಡ್ ಮೇಘಾಲಯ ಇವರಿಗೂ ಕೂಡ ವಂದನೆಗಳು. ಹಾಗೂ ಈ ಸಭಾ ಕಾರ್ಯಕ್ರಮದ ದೀಪ ಪ್ರಜ್ವಲನೆ ಮಾಡಿರುವಂತಹ ಶ್ರೀ ಸುಧಾಕರ್ ನಾಯಕ್ ಟ್ರಸ್ಟಿಗಳು, ಶ್ರೀ ಅಯ್ಯಪ್ಪ ಸ್ವಾಮಿ ಸೇವಾ ಟ್ರಸ್ಟ್ ರಿಜಿಸ್ಟರ್ ಅಸೈಗಳು ಇವರಿಗೂ ಕೂಡ ವಂದನೆಗಳು. ಹಾಗೂ ಈ ಸಭೆಯ ಗೌರವ ಉಪಸ್ಥಿತಿಯಲ್ಲಿ ಇರುವಂತಹ ಶ್ರೀ ಪ್ರತಾಪ್ KS ಕಾರ್ಯದರ್ಶಿ, ಶ್ರೀ ಅಯ್ಯಪ್ಪ ಸ್ವಾಮಿ ಸೇವಾ ಟ್ರಸ್ಟ್ ರಿಜಿಸ್ಟರ್ ಅಸೈಗಳಿಗೆ ಇವರಿಗೂ ಕೂಡ ವಂದನೆಗಳು. ಹಾಗೂ ನಮ್ಮೊಂದಿಗೆ ಮುಖ್ಯ ಅತಿಥಿಗಳಾಗಿ ಇರುವಂತಹ ಶ್ರೀ ರಮೇಶ್ ಶೆಟ್ಟಿಗಾರ್ ಉಪಾಧ್ಯಕ್ಷರು, ಆಡಳಿತ ಸಮಿತಿ, ಶ್ರೀ ವೀರಭದ್ರ ಮಹಮ್ಮಾಯಿ ದೇವಸ್ಥಾನ ಭದ್ರಾ ಮಂಜೇಶ್ವರ ಇವರಿಗೂ ಕೂಡ ಹೃದಯಪೂರ್ವಕ ವಂದನೆಗಳು. ಹಾಗೂ ಶ್ರೀ ಪುನೀತ್ ಅತ್ತಾವರ ವಿಜಯ ವಿಭಾಗ ಸಂಯೋಜಕರು, ಬಜರಂಗ ದಳ ಮಂಗಳೂರು ವಿಭಾಗ ಇವರಿಗೂ ಕೂಡ ವಂದನೆಗಳು. ಶ್ರೀಮತಿ ರಾಜೀವ ಶೆಟ್ಟಿ ಸದಸ್ಯರು, ಕೊಣಾಜೆ ಗ್ರಾಮ ಪಂಚಾಯತ್ ಇವರಿಗೂ ಕೂಡ ವಂದನೆಗಳು. ಹಾಗೂ ಮತ್ತೋರ್ವ ಮುಖ್ಯ ಅತಿಥಿ ಆಗಿರುವಂತಹ ಶ್ರೀಮತಿ ವನಿತಾ ಶೆಟ್ಟಿ ಸದಸ್ಯರು, ಕೊಣಾಜೆ ಗ್ರಾಮ ಪಂಚಾಯತ್ ಇವರಿಗೂ ಕೂಡ ವಂದನೆಗಳು. ಹಾಗೂ ಶ್ರೀ ಸುಭಾಷ್ ಧರ್ಮನಗರ ಪ್ರಧಾನ ಕಾರ್ಯದರ್ಶಿ, ಬ್ರಹ್ಮಶ್ರೀ ನಾರಾಯಣಗುರು ಸೇವಾ ಸಂಘ ರಿಜಿಸ್ಟರ್ ಗ್ರಾಮ ಚಾವಡಿ ಇವರಿಗೂ ಕೂಡ ವಂದನೆಗಳು. ಶ್ರೀಮತಿ ರಾಜೇಶ್ವರಿ ಸದಸ್ಯರು, ಗ್ರಾಮ ಪಂಚಾಯತ್ ಇವರಿಗೂ ಕೂಡ ಹೃದಯಪೂರ್ವ ವಂದನೆಗಳು. ಹಾಗೂ ನಮ್ಮೊಂದಿಗೆ ಇರುವಂತಹ ಮುಖ್ಯ ಅತಿಥಿಗಳಾಗಿರುವಂತಹ ಶ್ರೀ ರವಿ ದಡಸ್ ಸದಸ್ಯರು, ಕೊಣಾಜೆ ಗ್ರಾಮ ಪಂಚಾಯತ್ ಇವರಿಗೂ ಕೂಡ ವಂದನೆಗಳು. ಹಾಗೂ ನಮ್ಮೊಂದಿಗೆ ಇರುವಂತಹ ಶ್ರೀಮತಿ ಗೌಳಿ ಇವರಿಗೂ ಕೂಡ ಹೃದಯಪೂರ್ವವಾದಂತಹ ವಂದನೆಗಳೊಂದಿಗೆ ಎಲ್ಲರಿಗೂ ಬಂದಿರುವಂತಹ ಭಕ್ತಾಭಿಮಾನಿಗಳಿಗೆ ವಂದನೆಗಳನ್ನು ಸಲ್ಲಿಸುತ್ತಾ ಇಂದಿನ ವಂದನಾರ್ಪಣೆಯನ್ನು ನಾನು ಮುಗಿಸುತ್ತಿದ್ದೇನೆ. ಧನ್ಯವಾದ ಸಮರ್ಪಣೆ ಮಾಡಿದಂಥ ಪ್ರವೀಣ್ ಅವರು.
Thank you.